ಜನಸಂಖ್ಯೆ ಜಾಸ್ತಿ ಆದ ಕಾರಣ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಹುಟ್ಟಿ ಬರ್ತಾ ಇದೆ. ನಮ್ಮ ಪುತ್ತೂರು ತಾಲೂಕು ನಮ್ಮ ರಾಜ್ಯದಲ್ಲೇ ಗಂಡಸರ ಶಸ್ತ್ರಚಿಕಿತ್ಸೆ, ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಕಳೆದ 3 ವರ್ಷದಿಂದ ಮೊದಲನೇ ಸ್ಥಾನ ಗಳಿಸಿದೆ. ಜನಪ್ರತಿನಿಧಿ ಅಲ್ಲ, ನೀವು ಅದನ್ನೆಲ್ಲ ಯಾಕೆ ಮಾಡೋದಿಲ್ಲ ಅಂತ. ಎಲ್ಲ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೂ ಕನಸಿದೆ, ಈ ದೇಶವನ್ನು ಬದಲಾವಣೆ ಮಾಡಬೇಕು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರಿಸಬೇಕು, ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಬೇಕು. ಯಾಕೆ ಜುಲೈ 11ಗೆ ಪ್ರತಿ ವರ್ಷ ನಾವು ಇದನ್ನ ಆಚರಿಸ್ಬೇಕಂತಲ್ಲ, ಈ ಕಾರ್ಯಕ್ರಮನ ಯಾಕೆ ಮಾಡಬೇಕು? ಹೇ ಶಿವನಂದನ ಬಾಲಗಜಾನನ, ಹೇ ಶಿವನಂದನ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ಅಂತ ನಮ್ಮ ಪುತ್ತೂರಿನ ನೆಚ್ಚಿನ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ನನ್ನ ಮತ್ತು ಎಲ್ಲರ ಪರವಾಗಿ ನಾನು ಆರ್ಥಿಕ ಸ್ವಾಗತ ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಬಂದಂಥ ಮಧು ಎಸ್ ಮನೋಹರ್, ಪೌರಾಯುಕ್ತರು, ನಗರಸಭೆ ಪುತ್ತೂರು, ಇವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಮೊಹಮ್ಮದ್ ಸಲೀಂ, ಸಂಚಾಲಕರು, ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜು, ಚೇತನ ಆಸ್ಪತ್ರೆ ಪುತ್ತೂರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂಥ ಡಾಕ್ಟರ್ ಶಿಶಿರ, ಆಡಳಿತ ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಯಾಡಿ, ಇವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಇವತ್ತು ಇಲ್ಲಿ ಸೇರಿರುವಂಥ ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಅವ್ರನ್ನೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮವನ್ನು ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರನ್ನು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಎಲ್ಲ ವೈದ್ಯಾಧಿಕಾರಿ ಮತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶ್ವ ಜನಸಂಖ್ಯೆಯ ಆಚರಣೆಯ ಈ ದಿನದಲ್ಲಿ ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ. ನಮ್ಮ ಹಿಂದಿನ ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಸುಳ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಡಾಕ್ಟರ್ ನಮ್ಮಕುಮಾರ್ ಇವರ ಸುಪುತ್ರ ಡಾಕ್ಟರ್ ವಿದ್ಯೆಯನ್ನು ಕಲಿಯುವ ವೈದ್ಯಕೀಯ ವಿದ್ಯಾರ್ಥಿಯಾಗಿರುವ ಆಸ್ತಿಕ್ ರಾಜ್ ಅವರು ನಿನ್ನೆ ಕೇರಳದಲ್ಲಿ ನೀರಿಗೆ ಬಿದ್ದು ಮೃತಪಟ್ಟಿರುತ್ತಾರೆ. ಇವರ ಸ್ಮರಣಾರ್ಥ 1 ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಕ್ ದೇಸಾಯಿ. ಜುಲೈ 11ರಂದು ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಇವತ್ತು ನಮ್ಮ ಜಗತ್ತಿನ ಜನಸಂಖ್ಯೆ ಸಾಧಾರಣ 840 ಕೋಟಿ ತನಕ ಆಗಿದೆ ಮತ್ತು ಹೆಚ್ಚು ಆಗ್ತಾನೇ ಇದೆ ಪ್ರತಿದಿನ. ಭಾರತದ ಜನಸಂಖ್ಯೆ ಕೂಡ 146 ಕೋಟಿ
ಮುಟ್ಟಿದೆ. ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ದೇಶ ಭಾರತ ದೇಶ ಆಗಿದೆ. ಜನಸಂಖ್ಯೆ ಜಾಸ್ತಿ ಆದ ಕಾರಣ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಹುಟ್ಟಿ ಬರ್ತಾ ಇದೆ. ನಮ್ಮಲ್ಲಿ ಇರುವಂಥ ಸಂಪನ್ಮೂಲ ಈ ಎಲ್ಲ ಜನರಲ್ಲಿ ಹಂಚಬೇಕಾಗ್ತದೆ. ಇದು ಭಾಳ ಒಂದು ಸಮಸ್ಯೆಗೆ ಈಡಾಗ್ತದೆ. ಬೇರೆ ಬೇರೆ ಕಾರಣದಿಂದ ನಮ್ಮಲ್ಲಿ ಈ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗೆ ನಮ್ಮಲ್ಲಿ ಬಡತನ ಕೂಡ ಹೆಚ್ಚು ಆಗ್ತಾಯಿದೆ. ಆದ್ದರಿಂದ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾಳಷ್ಟು ಒಂದು ಪ್ರಯತ್ನ ನಡೆಸ್ತಾ ಇದೆ ಜನಸಂಖ್ಯೆಯನ್ನು ನಿಯಂತ್ರಣಗೊಳಿಸಲು. ಇದರಲ್ಲಿ ಒಂದು ಏನಂದರೆ ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ ಏನೆಲ್ಲ ಇದೆ ಅದನ್ನು ಮತ್ತು ಸಂಪನ್ಮೂಲ ವ್ಯಕ್ತಿಯಾದಂಥ ಡಾಕ್ಟರ್ ಶಿಶಿರ್ ಅವರು ವಿವರಿಸ್ತಾರೆ. ಮಾತ್ರ ಈ ಎಲ್ಲದರಲ್ಲೂ ನಮ್ಮ ಒಂದು ಜನಸಂಖ್ಯೆ ನಿಯಂತ್ರಣ ಆಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮುಂಚೂಣಿಯಲ್ಲಿದೆ. ನಮ್ಮ ಭಾರತದ ಏನು ಫರ್ಟಿಲಿಟಿ ರೇಟ್ ಅಂತಾರೆ, ಒಂದು ಹರ್ರ ದಂಪತಿಗಳಿಗೆ ಎಷ್ಟು ಮಕ್ಕಳಂತ ಸಾಧಾರಣ 1.9 to 2 ಇದೆ. ಆದರೆ ನಮ್ಮ ದಕ್ಷಿಣ ಕನ್ನಡದ ಫರ್ಟಿಲಿಟಿ ರೇಟ್ ಅದು 1.52 ಇದೆ. ಅಂದರೆ ಸಾಧಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಫರ್ಟಿಲಿಟಿ ರೇಟ್ ನಾವು ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಆದಷ್ಟು ನಾವು ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ನ ಅಳವಡಿಸ್ತಾ ಇದ್ದೀವಿ. ಅದೇ ರೀತಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಪುತ್ತೂರಿನ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಪುತ್ತೂರು ತಾಲೂಕು ನಮ್ಮ ರಾಜ್ಯದಲ್ಲೇ ಗಂಡಸರ ಶಸ್ತ್ರಚಿಕಿತ್ಸೆ, ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಕಳೆದ 3 ವರ್ಷದಿಂದ ಮೊದಲನೇ ಸ್ಥಾನ ಗಳಿಸಿದೆ ಇಡೀ ಕರ್ನಾಟಕದಲ್ಲಿ. ಈ ಸಲ 2ನೇ ಸ್ಥಾನವನ್ನು ಗಳಿಸಿದೆ. ಸೊ ಹಾಗಾಗಿ ನಮ್ಮ ಅಚೀವ್ಮೆಂಟು ನಮ್ಮ ವೈದ್ಯಾಧಿಕಾರಿಗಳು, ನಮ್ಮ ಹೆಲ್ತ್ ವರ್ಕರ್ಸು, ಆಶಾ ಮತ್ತು ನಮ್ಮ PHCOs ಎಲ್ಲ ಇದ್ದಾರೆ, ಅವರಿಗೆ ನಾನು ಅರ್ಪಿಸಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಇದ್ರ ಬಗ್ಗೆ ನಮಗೆ ತಾಲೂಕನ್ನು ಕಳೆದ ರಾಜ್ಯೋತ್ಸವ ದಿನ ನಮಗೆ ನಮ್ಮ ರಾಜ್ಯದ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಮಾತಾಡಿ ನಮ್ಮನ್ನು ಅಭಿನಂದಿಸಿದ್ದಾರೆ. ಈ ಜನಸಂಖ್ಯೆ ನಿಯಂತ್ರಣದಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಬರ್ತಾಯಿದೆ. ಅಂದರೆ ಜನಸಂಖ್ಯೆ ನಿಯಂತ್ರಣವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ. ಯಾಕೆ ಅಂದರೆ ನಮ್ಮಲ್ಲಿ ಜನಸಂಖ್ಯೆ ನಿಯಂತ್ರಣ ಆದರೂ ದಕ್ಷಿಣ ಕನ್ನಡದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ. ಏನಂದರೆ ಹುಟ್ಟುವಂಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಇದ್ದಾರೆ. ಈ ಒಂದು ವ್ಯತ್ಯಾಸವನ್ನು ನಾವು ಕಮ್ಮಿ ಮಾಡಲಿಕ್ಕೆ ಭಾಳಷ್ಟು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಾರಣ ಇದೆ. ಆದರೆ ನಮ್ಮಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಯಾವ ರೀತಿಯ ಭ್ರೂಣ ಹತ್ಯೆ ಆಗ್ತಾಯಿಲ್ಲ. ಆದರೂ ಕೂಡ ಯಾಕಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಆಗಲಿ, ಬೇರೆ ಬೇರೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈ ಥರದ್ದು ಆಗೋದಂಥದ್ದು ಕಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲದಿದ್ದರೂ ಕೂಡ ಈ ಒಂದು ಯಾವುದು ರೇಷಿಯೋ, ಮೇಲ್ ಟು ಫೀಮೇಲ್ ರೇಷಿಯೋ ಭಾಳ 1,000ಕ್ಕೆ ಸಾಧಾರಣ 1,000 ಗಂಡು ಮಕ್ಕಳಿಗೆ ನಮ್ಮಲ್ಲಿರೋದಂಥದ್ದು 920 ಇಲ್ಲಾಂದರೆ 30. ಸೊ ಆ ಒಂದು ರೇಷಿಯೋವನ್ನು ನಾವು ಕೂಡ ಅದನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇನ್ನೂ ಹೆಚ್ಚು ಇದ್ರ ಬಗ್ಗೆ ನಾವು ಗಮನ ಕೊಟ್ಟು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾ ನಾನು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. 1987ನೇ ಜುಲೈ ತಿಂಗಳಿನಲ್ಲಿ ವಿಶ್ವದ ಜನಸಂಖ್ಯೆ 500 ಕೋಟಿಯನ್ನು ದಾಟಿತು. ಇದರಿಂದ ತೀವ್ರ ಕಳವಳಗೊಂಡ ವಿಶ್ವಸಂಸ್ಥೆ ಮುಂದೆ 1989ರಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಕಾರ್ಯಕ್ರಮದ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ವಿಶ್ವ ಬ್ಯಾಂಕಿನ ಹಿರಿಯ ಜನಸಂಖ್ಯಾ ತಂತ್ರಜ್ಞರಾದ
ಡಾಕ್ಟರ್ ಕೆ.ಸಿ. ಜಕಾರಿಯಾ ಇವರ ಸಲಹೆಯಂತೆ ಜುಲೈ 11ನೇ ತಾರೀಕನ್ನು ವಿಶ್ವ ಜನಸಂಖ್ಯಾ ದಿನಾಚರಣೆಯಾಗಿ ಆಚರಣೆಗೆ ತಂದಿತ್ತು. ಮುಖ್ಯವಾಗಿ ಕುಟುಂಬ ಕಲ್ಯಾಣ ವಿಧಾನಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂತಹ ನಮ್ಮ ತಾಲೂಕಿನ ಕೆಲವು ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಲಿದ್ದೇವೆ. ಶ್ರೀಮತಿ ವಿದ್ಯಾ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ತಿಂಗಳಾಡಿ, ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಕ್ಕೋಸ್ಕರ ಇವರ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತೇವೆ. ಇವರ ಈ ಸಾಧನೆಗೆ ಅವರ ಪರವಾಗಿ ಅವರ PSC ಅವರು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಮೀನಾಕ್ಷಿ, ಶ್ರೀಮತಿ ವಿದ್ಯಾ ಅವರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಅವರ ಪರವಾಗಿ ಇವರು HV ಅವರು ತಗೊಳ್ತಾ ಇದ್ದಾರೆ. ಶ್ರೀಮತಿ ಮೀನಾಕ್ಷಿ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುತ್ತೂರು. ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯ ಶಾಶ್ವತ ವಿಧಾನದಲ್ಲಿ ಸುಮಾರು 31 ಜನರಿಗೆ ಮನವೊಲಿಸಿ ಶಸ್ತ್ರಚಿಕಿತ್ಸೆ ಮಾಡಿಸುವಲ್ಲಿ ಯಶಸ್ವಿಯಾಗಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕಿಗೆ ಹೆಮ್ಮೆ ಎನಿಸಿರುತ್ತಾರೆ. ಇವರ ಸಾಧನೆಯನ್ನು ಗೌರವಿಸಿ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸುತ್ತಿದ್ದಾರೆ. ಅದೇ ರೀತಿ ಆರೋಗ್ಯ ಇಲಾಖೆಯ ಬೆನ್ನೆಲುಬಾಗಿರುವಂತಹ ಆಶಾ ಕಾರ್ಯಕರ್ತೆಯರು ಇಬ್ಬರು, ಶ್ರೀಮತಿ ಸುಮಿತ್ರಾ, ಶ್ರೀಮತಿ ಕಲಾವತಿ, ಇವರು ಕೂಡ ಕುಟುಂಬ ಕಲ್ಯಾಣದ ಶಾಶ್ವತ ವಿಧಾನಗಳಲ್ಲಿ ಉತ್ತಮ ಸಾಧನೆಯನ್ನು ತೋರಿಸಿದಕ್ಕೋಸ್ಕರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಿದ್ದೇವೆ. ಪ್ರಮುಖವಾಗಿ ಕುಟುಂಬ ಕಲ್ಯಾಣ ವಿಧಾನಗಳಲ್ಲಿ ಉತ್ತಮ ಸಾಧನೆಯನ್ನು ತೋರಿದಂತಹ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುತ್ತೂರು, ಇದರ ಎಲ್ಲ ವೈದ್ಯಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಾವು ಮಾಡಿದ ಸಾಧನೆಗಾಗಿ ಗೌರವಿಸ್ತಾ ಇದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕುಟುಂಬ ಕಲ್ಯಾಣ ವಿಧಾನಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುತ್ತೂರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸ್ತಾ ಇದ್ದೇವೆ. ವಿಶ್ವ ಜನಸಂಖ್ಯಾ ದಿನಾಚರಣೆ 2025ರ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮೊಹಮ್ಮದ್ ಅಲಿ, ಸಂಚಾಲಕರು, ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜ್ ಚೇತನ ಆಸ್ಪತ್ರೆ, ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ಶಿಶಿರ ಪಿ, ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹಾಗೆ ತಾಲೂಕು ಆರೋಗ್ಯಾಧಿಕಾರಿಯಾಗಿರುವಂಥ ಡಾಕ್ಟರ್ ದೀಪಕ್ ರೈ ಅವರೇ. ಈ ಜನಸಂಖ್ಯೆ ದಿನಾಚರಣೆಯನ್ನು ಆಚರಣೆ ಮಾಡೋದು ಯಾಕೆ ಅಂತ ಹೇಳಿದರೆ, ಈಗ ಜನಸಂಖ್ಯೆ ಹೆಚ್ಚಾದಂತೆ ನಮ್ಮಲ್ಲಿ ಆಗುವಂತಹ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೇ ಸೋಷಲ್ ಪ್ರಾಬ್ಲಮ್ಸ್ ಇರ್ಬೋದು. ಈಗ ಜನಸಂಖ್ಯೆ ಸಮಸ್ಯೆ ಆದಾಗೆ ನಾವು ಸ್ವಾತಂತ್ರ್ಯವನ್ನು
ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪಾಪ್ಯುಲೇಷನ್ನನ್ನು ನೋಡಿದರು ಮತ್ತು ಈಗಿನ 100 ವರ್ಷದ ಅವಧಿಯಲ್ಲಿ ಅಂದರೆ 75 ವರ್ಷದ ಅವಧಿಯಲ್ಲಿ ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ನೋಡಿದರೆ, ಹಾಗೆ ಬೆಳವಣಿಗೆಯಲ್ಲಿ ಸ್ವಾತಂತ್ರ್ಯದ ಸಮಯದಲ್ಲಿ ಕೇವಲ 17% ಮಾತ್ರ ನಗರ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಇದ್ದರು, ನಗರವನ್ನು ಆಕ್ಯುಪೈ ಮಾಡಿದರು, ಅಂದರೆ ಅರ್ಬನ್ ಪಾಪ್ಯುಲೇಷನ್ ಇತ್ತು. ಈಗ ಅದು 35ರಿಂದ 37% ಅಷ್ಟು ಹೆಚ್ಚಿಗೆ ಆಗಿದೆ. ಈ 37% ಹೆಚ್ಚಿಗೆ ಆದ ತಕ್ಷಣ ನಮಗಲ್ಲಿ ಕೊಡಬೇಕಾದಂಥ ಸವಲತ್ತುಗಳು ಅಂದರೆ ನಗರ ಬೆಳೀತಾ ಹೋಗ್ತದೆ, ರೂರಲ್ಲಿಂದ ಅರ್ಬನ್ಗೆ ಬರ್ತಾರೆ, ಅರ್ಬನ್ನಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗ್ತದೆ. ಪಾಪ್ಯುಲೇಷನ್ ಬಂದ ತಕ್ಷಣ ಅವರಿಗೆ ವಸತಿಯ ವ್ಯವಸ್ಥೆ ಇರ್ಬೋದು, ನೀರಿನ ಸೌಲಭ್ಯ ಇರ್ಬೋದು, ಹಾಗೆ ಒಳಚರಂಡಿಯ ಸೌಲಭ್ಯ ಇರ್ಬೋದು, ಅವರಿಗೆ ಜಾಬ್ ಕೊಡುವಂಥ ವ್ಯವಸ್ಥೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ನೋಡಬೇಕಾಗ್ತದೆ. ಈ ಸಮಸ್ಯೆಗಳನ್ನು ಅರಿವು ಮೂಡಿಸುವುದಕ್ಕಾಗಿ ಈಗಾಗಲೇ ಹೇಳಿದಂತೆ ಯುನೈಟೆಡ್ ನೇಷನ್ಸ್ ಅವರು 1987ರಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೆಚ್ಚಾದಂತೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಯಾವ ದೃಷ್ಟಿಯಲ್ಲಿ ಬಗೆಹರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಜನಸಂಖ್ಯೆ ದಿನಾಚರಣೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಜುಲೈ 11ರಂದು ಈ ಜನಸಂಖ್ಯೆ ದಿನಾಚರಣೆಯನ್ನು ಆಚರಣೆ ಮಾಡಿರುವಂಥದ್ದು. ಹಾಗೆ ಈಗ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಿದೆ. ಈಗಾಗಲೇ ವಿಶ್ವಾದ್ಯಂತ 8 ಬಿಲಿಯನ್ನಷ್ಟು ಜನಸಂಖ್ಯೆಯನ್ನು ಹೊಂದಿದ್ದೇವೆ. ನಾವು ಬರೀ ಜನಸಂಖ್ಯೆ ಎಷ್ಟಾಗಿದೆ ಅಂತ ಹೇಳ್ಬೋದು, ಎಷ್ಟು ಜನ ಪ್ರಪಂಚ ಪ್ರಾರಂಭ ಆದದ್ರಿಂದ ಇಲ್ಲಿವರೆಗೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ಹಾಕ್ಕೊಂಡು ಹೋದರೆ ಅದು 199 ಬಿಲಿಯನ್ ಜನಸಂಖ್ಯೆಯಷ್ಟು ಸತ್ತೋಗಿದ್ದಾರೆ, ಅಷ್ಟು ಜನ ಮರಣ ಹೊಂದಿದ್ದಾರೆ. ಅಂದರೆ ನಾವು ಅದನ್ನು ಲೆಕ್ಕ ಹಾಕ್ತಾ ಹೋದಷ್ಟು ಜನಸಂಖ್ಯೆ ಹೆಚ್ಚಾದಂಗೆ ಮರಣವೂ ಕೂಡ ಅಥವಾ ಜನವೂ ಕೂಡ ಲೆಕ್ಕ ಇಡಬೇಕಾಗ್ತದೆ. ಇದರೊಟ್ಟಿಗೆ ಈಗ ಸಮಸ್ಯೆಗಳನ್ನು ನೋಡುವಂಥದ್ದು, ಮಳೆ ಪ್ರಾರಂಭ ಆದ ತಕ್ಷಣ ನಗರ ಬೆಳೀತಾ ಇರುತ್ತದೆ. ನಗರ ಬೆಳೆದಾಗೆ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು, ಈಗ ಮಳೆ ಬರ್ತದೆ, ಫ್ಲಡ್ಡಿಂಗ್ ಆಗುತ್ತೆ. ಫ್ಲಡ್ಡಿಂಗ್ ಯಾಕೆ ಆಗುತ್ತೆ? ಈ ಜನಸಂಖ್ಯೆ ಹೆಚ್ಚಾದಾಗೆ ಎಪಾಸರ್ಡ್ ಆಗಿ ಕಟ್ಟುವಂಥ ಮನೆಗಳಿರ್ಬೋದು, ಅದರ ಒಂದು ಸ್ಟ್ಯಾಂಡರ್ಡ್ ಆಗಿ ಕಟ್ಟದೇ ಇರುವಂಥದ್ದು, ಜನರು ಎಲ್ಲಿ ಬೇಕಲ್ಲಿ ಆಕ್ಯುಪೈ ಮಾಡಿಕೊಳ್ಳುವಂಥದ್ದು, ಹಾಗೆ ಒಂದು ಶಿಸ್ತನ್ನು ಅನುಭವಿಸುವಂಥ ದೃಷ್ಟಿಯಲ್ಲಿ ನಾವು ನಗರವನ್ನು ಬೆಳೆಸಬೇಕಾಗ್ತದೆ. ಹಾಗೆ ಈ ಜನಸಂಖ್ಯೆ ಹೆಚ್ಚಾದಂತೆ ಈ ಸಮಸ್ಯೆಗಳನ್ನು ಪರಿಹರಿಸುವಂತಹ ವ್ಯವಸ್ಥೆಗಳನ್ನು ನಾವು ಜನರಿಗೆ ಅರಿವು ಮೂಡಿಸುವಂತಹ ಈ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು. ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಅರಿವಿನ ಬಗ್ಗೆ ಜಾಗೃತರಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಜನಸಂಖ್ಯೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿನ ಜನಸಂಖ್ಯೆ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಗರಸಭೆ ವ್ಯಾಪ್ತಿಯ ಇರ್ಬೋದು ಅಥವಾ ನಮ್ಮ ನಗರದ ವ್ಯಾಪ್ತಿ ಇರ್ಬೋದು, ಅವರಿಗೆ ಮಾಹಿತಿಯನ್ನು ನೀಡುವ ಜನಸಂಖ್ಯೆ ನಿಯಂತ್ರಣ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಅದಕ್ಕೆ ಸಮತೋಲನವನ್ನು ತರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಜನಸಂಖ್ಯೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ದಿನಾಚರಣೆಯ ಪ್ರಯುಕ್ತ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ನೆಚ್ಚಿನ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮದ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಪುತ್ತೂರು ಇವರು ಆಯೋಜನೆ ಮಾಡಿದಂಥ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪುತ್ತೂರಿನ ನಗರಸಭೆಯ ಪೌರಾಯುಕ್ತರಾಗಿರುವಂಥ ಮಧು ಎಸ್ ಮನೋಹರ್ ಅವರೇ, ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜಿನ ಸಂಚಾಲಕರಾಗಿರುವಂಥ ಮೊಹಮ್ಮದ್ ಸಲೀಂ ಅವರೇ, ನೆಲ್ಲಿಹಳ್ಳಿಯ ಆಡಳಿತ ವೈದ್ಯಾಧಿಕಾರಿ ಆಗಿರುವಂಥ ಡಾಕ್ಟರ್ ಶಿಶಿರ ಅವರೇ, ಪುತ್ತೂರು ತಾಲೂಕಿನ ವೈದ್ಯಾಧಿಕಾರಿ ಅಂತ ಡಾಕ್ಟರ್ ದೀಪಕ್ ರೈ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಬ್ರೈಟ್ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದಾರೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಡಾಕ್ಟರ್ ದೀಪಕ್ ರೈ ಅವರು ಮತ್ತು ನಮ್ಮ ನಗರಸಭೆಯ ಕಮಿಷನರು ಎಲ್ಲದನ್ನು ಹೇಳಿದ್ದಾರೆ. ವಿಶ್ವಸಂಸ್ಥೆಯು 1989 ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲು ಪ್ರಾರಂಭ ಮಾಡಿದೆ.
ಇಡೀ ವಿಶ್ವದ ಜನಸಂಖ್ಯೆ ಸುಮಾರು 500 ಕೋಟಿ. 1987ರಲ್ಲಿ ವಿಶ್ವದ ಜನಸಂಖ್ಯೆ 500 ಕೋಟಿ ಆಗಿದ್ದ ಪ್ರಯುಕ್ತ ವಿಶ್ವಸಂಸ್ಥೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆರಂಭ ಮಾಡಿತು. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜನಸಂಖ್ಯೆ ಈ ರೀತಿ ಬೆಳೀತಾ ಹೋದರೆ ಅಷ್ಟೇ ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೊಡಬೇಕಾಗ್ತದೆ. ನಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಹೋಗಬೇಕಾಗ್ತದೆ. ನಮ್ಮ ವಿಶ್ವದಲ್ಲಿ ಇಂಡಿಯಾದ ಜನಸಂಖ್ಯೆ, ಭಾರತದ ಜನಸಂಖ್ಯೆ 146.39 ಕೋಟಿ ಇದೆ. ಚೈನಾದ ನೆಕ್ಸ್ಟ್ ಇರುವಂಥದ್ದು ಚೈನಾದ ಜನಸಂಖ್ಯೆ 141.61 ಕೋಟಿ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಇಡೀ ವಿಶ್ವದಲ್ಲಿ 820 ಕೋಟಿ ಜನಸಂಖ್ಯೆ ಈಗ ಇದೆ. ಕರ್ನಾಟಕದ ಜನಸಂಖ್ಯೆ 6.87 ಕೋಟಿ ಇದೆ. ದಕ್ಷಿಣ ಕನ್ನಡದ ಜನಸಂಖ್ಯೆ 23.23 ಲಕ್ಷ ಜನಸಂಖ್ಯೆ ಇದೆ. ಈ ರೀತಿ ಜನಸಂಖ್ಯೆ ಮೇಲ್ದರ್ಜೆಗೆ ಹೇಳ್ತಾ ಹೋದರೆ ಅದಕ್ಕೆ ಬೇಕಾಗುವಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಈ ಥರ ಬೆಳೀತಾ ಹೋದರೆ ಈಗ ನಿಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೆಕ್ಷನ್ ಭಾರೀ ವೇಗವಾಗಿ ಮುಂದುವರಿತಾ ಇದೆ. ಎಲ್ಲ ರೋಗಗಳಿಗೆ ಮದ್ದು ಹುಡುಕುವಂಥದ್ದು, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರುವಂಥದ್ದು, ಜನರ ಬದುಕುವ ರೇಷಿಯೋ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹುಟ್ಟಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬದುಕುವ ಸಮಯ ಜಾಸ್ತಿ ಆಗಿ ಹುಟ್ಟಿನ ಸಮಯ ಕೂಡ ಹೆಚ್ಚಾದರೆ ಜನಸಂಖ್ಯೆ ಸ್ಫೋಟವಾಗ್ತದೆ. ಆನಂತರ ಅವರಿಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಲಿಕ್ಕೆ ಆ ದೇಶ, ಆ ರಾಜ್ಯದಲ್ಲಿ ನಾವು ಯಾವುದೇ ಅವರಿಗೆ ಬೇಕಾಗುವಂಥ ಅವರ ಹಕ್ಕುಗಳನ್ನು ಕೊಡುವಲ್ಲಿ ನಾವು ಹಿಂದೆ ಬೀಳ್ತೀವಿ. ಅದಕ್ಕೆ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡಬೇಕು. ಇಡೀ ವಿಶ್ವದಲ್ಲಿ ಸುಮಾರು 200 ದೇಶಗಳಲ್ಲಿ ಜನಸಂಖ್ಯಾ ಈ ಏನು ದಿನಾಚರಣೆ ಇದೆ ಇದನ್ನು ಆಚರಣೆ ಮಾಡ್ತಾರೆ. ಎಲ್ಲ ದೇಶಗಳು ಮಾಡೋದಿಲ್ಲ, ಕೆಲವು ಜನಸಂಖ್ಯೆ ಕಡಿಮೆ ಇಲ್ಲದ ದೇಶಗಳಲ್ಲಿ, ಕಡಿಮೆ ಇರುವ ದೇಶಗಳಲ್ಲಿ ಮಾಡೋದಿಲ್ಲ. ಅಂದರೆ 200 ದೇಶಗಳಲ್ಲಿ ಇದನ್ನು ಮಾಡ್ತಾರೆ. ನಮ್ಮ ಟೋಟಲ್ ಫರ್ಟಿಲಿಟಿ ರೇಷಿಯೋ ಹೇಗಿದೆ ಅಂತ ಹೇಳಿದರೆ, ಭಾರತದ ಫರ್ಟಿಲಿಟಿ ರೇಷಿಯೋ 1.9 ಇದೆ. ಫರ್ಟಿಲಿಟಿ ರೇಷಿಯೋ ಅಂತ ಏನಂತ ಹೇಳಿದ್ರೆ, ಒಂದು ಗಂಡ ಹೆಂಡತಿಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಫರ್ಟಿಲಿಟಿ ರೇಷಿಯೋ ಅಂತ ಹೇಳ್ತಾರೆ. ಎವರೇಜ್ ಒಬ್ಬರಿಗೆ 2 ಇರ್ಬೋದು, ಒಬ್ಬರಿಗೆ 1 ಇರ್ಬೋದು, ಒಬ್ಬರಿಗೆ ಇರಲಿಕ್ಕಿಲ್ಲ, ಒಬ್ಬರಿಗೆ 5 ಇರ್ಬೋದು. ಇದನ್ನೆಲ್ಲ ತಗೊಂಡು ಇಡೀ ದೇಶದ ಫರ್ಟಿಲಿಟಿ ರೇಷಿಯೋ 1.9 ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಫರ್ಟಿಲಿಟಿ ರೇಷಿಯೋ 1.52 ಇದೆ. ಅಂದರೆ ಒಂದು ಗಂಡ ಹೆಂಡತಿಗೆ 2 ಮಕ್ಕಳು ಪೂರ್ತಿ ಅಲ್ಲ, 1.52 ರೇಷಿಯೋ ಬರ್ತದೆ. ಕರ್ನಾಟಕದಲ್ಲಿ 1.7 ಇದೆ ಫರ್ಟಿಲಿಟಿ ರೇಷಿಯೋ. ಆದರೆ ನಾವು ದೇಶದ ಕೆಲವು ರಾಜ್ಯಗಳನ್ನು ತಗೊಂಡ್ರೆ UP ಮತ್ತು UPಯಲ್ಲಿ 2 ಇದೆ, ಬಿಹಾರಲ್ಲಿ 3 ಇದೆ. ಒಂದು ಗಂಡ ಹೆಂಡತಿಗೆ 3 ಮಕ್ಕಳು ಎವರೇಜ್ ಇದ್ದಾರೆ. ಅದರಿಂದ ಜನಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಹೋಗ್ತದೆ, ದೇಶದ ಪರಿಸ್ಥಿತಿಯು ಕೂಡ ಅದೇ ರೀತಿ ನಮ್ಮ ಏನು ಅಭಿವೃದ್ಧಿ ಇದೆ ಅದು ಕುಂಠಿತ ಆಗಿ ಹೋಗ್ತದೆ. ಆಕ್ರಮ ವಲಸೆ ಬರುವಂಥವರು ನಮ್ಮ ದೇಶದ ಅಲ್ಲದೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ, ಬೇರೆ ರಾಜ್ಯಗಳಿಂದ, ಬಡತನ ಇರುವಂಥ ದೇಶಗಳಿಂದ ನಮ್ಮ ದೇಶಕ್ಕೆ ವಲಸೆ ಬರ್ತಾರೆ. ಶ್ರೀಲಂಕಾದಿಂದ ಕೂಡ ಈಗ ಬರಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಅದರಿಂದ ನಮ್ಮ ಇಲ್ಲಿ ದೇಶದ ಏನು ಪಾಪ್ಯುಲೇಷನ್ ಕೂಡ, ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅವರಿಗೆ ಒಂದು 3-4 ಮಕ್ಕಳಿದ್ರೆ ಅವರಿಗೆ ಬೇಕಾಗುವಂಥ ಏನು ವಿದ್ಯಾಭ್ಯಾಸ ಇರಲಿ, ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಇರಲಿ, ಮನೆ ಇರಲಿ. ಈಗ ನಮ್ಮಲ್ಲಿ ಎಷ್ಟೋ ಜನ ಮನೆ ಇಲ್ಲದೆ ಇದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಕೆಲವರು ಏನೂ ಇಲ್ಲದೆ ನಿರ್ಗತಿಕರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಜನ ಮನೆ ಏನು ಇಲ್ಲದೆ ಆಶ್ರಮದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದೆಲ್ಲ ಏಕೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಇನ್ನಷ್ಟು ಪಾಪ್ಯುಲೇಷನ್ಗಳು ಜಾಸ್ತಿ ಆದರೆ ನಮಗೆ ಇನ್ನಷ್ಟು ತೊಂದರೆಗಳಾಗ್ತದೆ. ನಮ್ಮ ಆರೋಗ್ಯ ಇಲಾಖೆ ಇದಕ್ಕೆ ಬೇಕಾಗುವಂಥ ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಬೈ ಫೋರ್ಸ್ ಇಟ್ ಕೆನಾಟ್ ಬಿ ಕಂಟ್ರೋಲ್ಡ್, ಇಟ್ ಕಂಟ್ರೋಲ್ಡ್ ಬೈ ಅನ್ ಅವೇರ್ನೆಸ್. ಜನಗಳ ಮೇಲೆ ಅವೇರ್ನೆಸ್ಸನ್ನು ತಂದು 1-2 ಮಕ್ಕಳಲ್ಲಿ ಸೀಮಿತಗೊಳಿಸಿದರೆ, ಒಬ್ಬರು ಇಬ್ಬರು ಈ ಡಿಸಿಷನ್ ಮಾಡಿ ದೇಶವನ್ನು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಅವೇರ್ನೆಸ್ ಬಂದರೆ, ಎಲ್ರಿಗೂ ಎಜುಕೇಷನ್ ಕೊಟ್ಟರೆ, ಎಲ್ಲರೂ ಎಜುಕೇಟೆಡ್ ಆದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಕೇಳುವಂಥದ್ದು ನಮ್ಮಲ್ಲಿ ಎಜುಕೇಷನ್ ಕೊಡಬೇಕು, ಅವರು ಕಲಿಯೋದಕ್ಕೆ ಎಲ್ಲ ವ್ಯವಸ್ಥೆಗಳು ಬೇಕು, ಕಾಲೇಜುಗಳು ಬೇಕು,
ಇದಕ್ಕೆ ಪಾಪ್ಯುಲೇಷನ್ ಕಂಟ್ರೋಲ್ ಬಂದರೆ ಎಲ್ಲದೂ ಸರಿ ಆಗ್ತದೆ. ನೀವು ಬೇರೆ ದೇಶಗಳನ್ನೆಲ್ಲ ನೋಡಿರ್ಬೋದು. ಎಲ್ಲ ದೇಶಗಳಲ್ಲೂ ಕೂಡ ಅವರವರ ದೇಶದ ಜನರ ಸಂಖ್ಯೆ ಅವರ ಹತ್ರ ಪರ್ಟಿಕ್ಯುಲರ್ ಆಗಿ ಇರ್ತದೆ. ನಮ್ಮ ದೇಶದಲ್ಲಿ ಇದೆಯಾ? ನಮ್ಮ ದೇಶಕ್ಕೆ ಯಾರು ಪಕ್ಕದ ದೇಶದಿಂದ ಈ ಕಡೆ ಬರ್ಬೋದು, ಆ ಕಡೆ ಹೋಗ್ಬೋದು. ನೀವು ಬೇರೆ ದೇಶಕ್ಕೆ ಹೋಗಿರುತ್ತೆ. ನೀವು ಅಮೇರಿಕಕ್ಕೆ ಹೋಗಬೇಕಿದ್ರೆ 2 ವರ್ಷ ಬೇಕು ನಿಮಗೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ. ವೀಸಾ ಸಿಗಲಿಕ್ಕೆಲ್ಲ ವೀಸಾಗೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ 2 ವರ್ಷ ಬೇಕು. ಆನಂತರ 2 ವರ್ಷದ ನಂತರ ನೀವು ಹೋದರೆ ಅಲ್ಲಿ ಏನಾದರೂ ನಿಮ್ಮ ಹತ್ರ ದುಡ್ಡು ಅಲ್ಲಿ ಖರ್ಚು ಮಾಡಿ ಬರ್ತೀರಾ ಅಂತ ಹೇಳಿದ್ರೆ ಬಿಡ್ತಾರೆ, ಇಲ್ಲಾಂದರೆ ಪುನಃ ರಿಜೆಕ್ಟ್ ಮಾಡ್ತಾರೆ. ಪುನಃ 1 ವರ್ಷ ನಿಮಗೆ ವೀಸಾ ತಿಕ್ಕೊಳ್ಳಿಕ್ಕೆ ಬೇಕು. ನಮ್ಮ ದೇಶಕ್ಕೆ ಯಾರು ಬರ್ಬೋದು. ನಾವೀಗ ಮೆಟ್ರೋ ಹೇಗೆ ಮಾಡ್ತಾ ಇದ್ವಿ ನೀವು ನೋಡ್ಬೋದು. ಬ್ಯಾಂಗ್ಳೂರಿನಲ್ಲಿ ಕೆಲವು ನಗರದಲ್ಲೆಲ್ಲ ಮೆಟ್ರೋಗಳು ಆಗ್ತಾಯಿದೆ. ನಾವು ಮೇಲ್ಗಡೆ ಮೆಟ್ರೋ ರೈಲನ್ನು ಓಡಿಸ್ತಾ ಇದ್ದೀವಿ. ಪರಿಸರವನ್ನು ಹಾಳು ಮಾಡಿ ಮೇಲ್ಗಡೆ ಇಡೀ ಕಾಂಕ್ರೀಟೀಕರಣಗೊಳಿಸಿ ಮೆಟ್ರೋ ಟ್ರೈನನ್ನು ಓಡಿಸ್ತೀವಿ. ಬೇರೆ ದೇಶಗಳಲ್ಲಿ ನೀವು ಈ ಗೋ ಟು ಇಟ್ಲಿ, ಜರ್ಮನಿ, ಅಮೇರಿಕಾ 1979 ಜರ್ಮನಿಯಲ್ಲಿ ಇಲ್ಲ ಇಟ್ಲಿಯಲ್ಲಿ ಅಂಡರ್ಗ್ರೌಂಡ್ ರೈಲ್ವೆ ಸ್ಟಾರ್ಟ್ ಆಗಿದೆ, ಮೆಟ್ರೋ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಕೂಡ ಕಾಲಮ್ ಇಲ್ಲ, ಪಿಲ್ಲರ್ ಇಲ್ಲ, ಕಂಬ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ನಮಗೆ ಯಾವಾಗ 1978 ನಾವು ಈಗ 2025 ಕಂಬ ಹಾಕಿ ನಿಲ್ಲಿಸ್ತಾ ಇದ್ದೀವಿ. ನಾವು ಮೊನ್ನೆ ಡೆಲಿಗೇಷನ್ ಹೋಗಿದ್ವಿ ಜರ್ಮನಿಗೆ. ಅವರು ನಗ್ತಾರೆ, ವೈ ಯು ಆರ್ ಗೋಯಿಂಗ್ ಫಾರ್ ಆಲ್ ದಿಸ್ ಮೆಟ್ರೋಸ್ ಇನ್ ದ ಓಪನ್ ಸ್ಪೇಸ್, ಯು ಆರ್ ಸ್ಪಾಯ್ಲಿಂಗ್ ದ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಈಗ ಮಾಡುವಾಗ ನೀವು 50 ಕಿಲೋಮೀಟ್ರ್ ಮಾಡುವಾಗಲೂ 25 ಕಿಲೋಮೀಟ್ರ್ ಮಾಡಿ ಮಣ್ಣಿನ ಒಳಗಡೆ ಮಾಡಿ ಅಂತ ಹೇಳ್ತಾರೆ. ಸೊ ಇನ್ನು 20 ವರ್ಷ ಆದಮೇಲೆ ಇದನ್ನು ತೆಗೀಲಿಕ್ಕೆ ಪುನಃ ಮಣ್ಣಿನ ಒಳಗಡೆ ಮಾಡುವಂಥ ಕೆಲಸಗಳಾಗ್ತದೆ. ನಾವೆಲ್ಲ ನಮ್ಮ ದೇಶದಲ್ಲಿ 2 ಸಲ ಕೆಲಸ ಮಾಡೋದು ನೀವು ನೋಡಿರ್ಬೋದು. ಒಮ್ಮೆ ರೋಡ್ ರಿಪೇರಿ ಮಾಡೋದು, ಒಮ್ಮೆ ರೋಡ್ ಮಾಡೋದು, ಪುನಃ ಅದನ್ನು 4 ಲೈನ್ ಮಾಡೋದು, ಪುನಃ ಅದನ್ನು ಇನ್ನೊಂದು ಮಾಡೋದು. ನೀವು ಬೇರೆ ದೇಶಗಳಿಗೆ ಹೋದ್ರೆ ಒಮ್ಮೆಲೆ 4 ಲೈನ್ ಮಾಡ್ಕೊಂಡು ಹೋಗ್ತಾರೆ. ಕಾಂಕ್ರೀಟ್ ರೋಡ್ 4 ಲೈನ್ ಕರೆಕ್ಟ್ ಆಗ್ತದೆ. ನಾವು 10 ಫೀಟ್ ಮಾಡೋದು, 15 ಫೀಟ್ ಮಾಡೋದು, ಇದೇ ದುಡ್ಡು ಪುನಃ ಅದನ್ನೇ ತೆಗೆಯೋದು, ಅದನ್ನೇ ಹಾಕೋದು, ಅದನ್ನೇ ನಿಮಗೆ ಕೇಳ್ಬೋದು, ನೀವು ಜನಪ್ರತಿನಿಧಿ ಅಲ್ಲ, ನೀವು ಅದನ್ನೆಲ್ಲ ಯಾಕೆ ಮಾಡೋದಿಲ್ಲ ಅಂತ. ಎಲ್ಲ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೂ ಕನಸಿದೆ, ಈ ದೇಶವನ್ನು ಬದಲಾವಣೆ ಮಾಡಬೇಕು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರಿಸಬೇಕು, ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಬೇಕು. ಇದು ಒಬ್ಬರಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ಆಲ್ ಟುಗೆದರ್, ಇಫ್ ಯು ವರ್ಕ್ ಟುಗೆದರ್, ಯು ಆರ್ ಆಲ್ ಎಜುಕೇಟೆಡ್. ಇವೆಲ್ಲ ಅದನ್ನು ಸಹಕಾರ ಕೊಟ್ಟರೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಜನಸಂಖ್ಯಾ ಸ್ಫೋಟನೂ ಕೂಡ ಹಾಗೆ. ಅದು ಕಂಟ್ರೋಲ್ ಮಾಡಬೇಕಿದ್ರೆ ಇಡೀ ನಮ್ಮ ಭಾರತ ದೇಶದ ಜನಗಳು ನಾವು ಎಲ್ಲ ಒಂದು ಡಿಸಿಷನ್ ಅಂತ ತಗೊಂಡ್ರೆ ಎವ್ರಿಬಡಿ ಶುಡ್ ಬಿ ಎಜುಕೇಟೆಡ್. ಆ ಎಜುಕೇಷನ್ ಸಿಸ್ಟಮನ್ನೇ ನಾವು ಚೆನ್ನಾಗಿ ತಗೊಂಡು ಬಂದರೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಆರೋಗ್ಯ ಇಲಾಖೆಯವರು ಪುರುಷರ ಸಂತಾನ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಲ್ವಾ? ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂದರೆ ಅವರಿಗೆಲ್ಲ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಇಟ್ ಈಸ್ ಗುಡ್ ಅಚೀವ್ಮೆಂಟ್ ಆಫ್ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್. ಐ ಆಮ್ ರಿಕ್ವೆಸ್ಟಿಂಗ್ ಯು ಹ್ಯಾವ್ ಟು ಗೆಟ್ ಫಸ್ಟ್ ಪ್ಲೇಸ್ ಈವನ್ ಇನ್ ಹೆಂಗಸರ ಮಹಿಳೆಯರ ಶಸ್ತ್ರಚಿಕಿತ್ಸೆಯಲ್ಲಿ ನೀವು ಇದನ್ನು ಮಾಡಿದರೆ ಇಟ್ ಈಸ್ ಬೆಟರ್ ವಿ. ಯಾಕಂತ ಹೇಳಿದರೆ ಅಲ್ಲಿ ನಿಮಗೆ ಇಟ್ ಕ್ಯಾನ್ ಬಿ ಡನ್ ಇನ್ ದ ಸ್ಪೋರ್ಟ್ಸ್. ಅಲ್ಲಿ ನೀವು ಅವರನ್ನು ಕನ್ವಿನ್ಸ್ ಮಾಡಿ ಆ ಡೆಲಿವರಿ ಸ್ಟೇಜಲ್ಲಿ ಕನ್ವಿನ್ಸ್ ಮಾಡಿ. ಪುರುಷರು ಹೇಳ್ತಾರೆ ಆಮೇಲೆ ಮಾಡ್ಬೋದು, ಅದು ಬೇಕಾ ಮತ್ತೆ ಮಾಡ್ಬೋದು ಅಂತ ಹೇಳ್ತಾರೆ. ಆದರೂ ಆ ಟೈಮಲ್ಲಿ ನೀವು ಅದನ್ನೆಲ್ಲ ಸ್ವಲ್ಪ ಅವರಿಗೆ ಇಂಪ್ಲಿಕೇಶನ್ಸು, ನಿಮ್ಮ ಮಹಿಳಾ ತಂಡ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಪ್ರಮೋಷನ್ ಮಾಡಿದರೆ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಡೂ ದ್ಯಾಟ್, ಅಚೀವ್ ದ ಟಾರ್ಗೆಟ್ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಗೆಲ್ಲ ನೀವೆಲ್ಲ ಸಾಕ್ಷಿಯಾಗಿದ್ರಿ. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇದು ದೇಶಕ್ಕೆ, ರಾಜ್ಯಕ್ಕೆ ಬೇಕಾಗುವಂಥ ಕಾರ್ಯಕ್ರಮ. ನೀವೆಲ್ಲ ಎಜುಕೇಟೆಡ್ ಇದ್ರಿ, ನೀವೆಲ್ಲ ಸಹಕಾರ ಮಾಡಬೇಕು. ನಾವೆಲ್ಲ ಸಹಕಾರ ಮಾಡಿದರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ಮಾಡಲಿಕ್ಕೆ ಸಾಧ್ಯ. ಜನಸಂಖ್ಯೆಯನ್ನು ಮಿತಿಯಲ್ಲಿ ತರುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಎದ್ದಿದ್ದೀರಾ? ಓಕೆ. ಯಾವ ಕಾಲೇಜ್? ಯಾವ ಕಾಲೇಜ್? ಪ್ಯಾರಾಮೆಡಿಕಲ್ ಕಾಲೇಜ್. ಸೊ ಏನೇನು ಕೋರ್ಸಸ್ ಇದೆ ಪ್ಯಾರಾಮೆಡಿಕಲ್ ಕಾಲೇಜ್? ಲ್ಯಾಬ್ ಟೆಕ್ನಿಷಿಯನ್. ಓಕೆ. ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಸ್, ಓಡಿ ಟೆಕ್ನಿಷಿಯನ್ಸ್ ಇದ್ದೀರಾ? ಓಕೆ. ಮತ್ತೆ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಅಲ್ವಾ? ಓಕೆ. ಲ್ಯಾಬ್ ಮತ್ತೆ ಓಡಿ ಟೆಕ್ನಿಷಿಯನ್ಸ್. ಸೊ ಇವತ್ತು
ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಜುಲೈ 11ಗೆ ಪ್ರತಿ ವರ್ಷ ಮಾಡೋವಂಥದ್ದು. ಯಾಕೆ ಜುಲೈ 11ಗೆ ಪ್ರತಿ ವರ್ಷ ನಾವು ಇದನ್ನು ಆಚರಿಸ್ಬೇಕಂತಲ್ಲ, ಈ ಕಾರ್ಯಕ್ರಮನ ಯಾಕೆ ಮಾಡಬೇಕು? ಯಾರಾದ್ರೊಬ್ರು ಹೇಳ್ತೀರಾ? ವಿಲ್ ಮೇಕ್ ಇಟ್ ಅ ಇಂಟ್ರಾಕ್ಟಿವ್ ಸೆಷನ್. ಇಷ್ಟೊತ್ತು ಮಲಗಿದ್ದು ಕಳಿಸಿದ್ದಕ್ಕೆ ನೆಕ್ಸ್ಟ್ ಇಂಟ್ರಾಕ್ಟಿವ್ ಮಾಡೋಣ ಕಾಲೇಜ್ ಸ್ಟೂಡೆಂಟ್ಸ್. ಯಾಕೆ ಇಷ್ಟೊತ್ತು ಹೇಳಿದ್ರು, ಶಾಸಕರು ಹೇಳಿದ್ರು, ತಾಲೂಕು ವೈದ್ಯಾಧಿಕಾರಿ ಅವ್ರಿಗೆ ಮಾತಾಡಿದ್ರು. ಯಾಕೆ ಮಾಡಬೇಕು? ಯಾಕೆ ನಾವು ಪ್ರತಿ ವರ್ಷ ಇದನ್ನೊಂದು ಕಾರ್ಯಕ್ರಮವಾಗಿ ಮಾಡಬೇಕಾದದ್ದು? ನಮ್ಮ ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ನಾವೊಂದು ವಿಚಾರಣೆ ಮಾಡಿ ಹೆಂಗೆ ನಮ್ಮ ಜನಸಂಖ್ಯೆಯನ್ನು ಕಮ್ಮಿ ಮಾಡ್ಬೋದು ಅಂತ ನಾವೊಂದು ಪ್ರಯತ್ನ ಮಾಡಲಿಕ್ಕೆ ಅಷ್ಟೇ. ಅದಕ್ಕೆ ಪ್ರತಿ ವರ್ಷ ನಾವು ಜನಸಂಖ್ಯಾ ದಿನಾಚರಣೆ ಅಂತ ಈ ಥರ ಕಾರ್ಯಕ್ರಮವನ್ನು ಇಟ್ಟು ಯೂತ್ ಜನರೇಷನ್ಸಿಗೆ, ಆಯಿತಾ, ಮೇನ್ಲಿ ಹೆಣ್ಮಕ್ಳಿಗೆ ನಾವು ಇದನ್ನು ಒಂದು ಕಾರ್ಯಕ್ರಮವಾಗಿ ಮಾಡಿ ಅದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತೇವೆ. ಸೊ ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದರೆ, ಸೊ ಆಲ್ಮೋಸ್ಟ್ ಈಗ 8 ಬಿಲಿಯನ್ ಅಷ್ಟು, ಆಯಿತಾ, 8 ಶತಕೋಟಿಯಷ್ಟು ನಮಗೆ ಈಗ ಪಾಪ್ಯುಲೇಷನ್ ಅನ್ನು ಆಗಿದೆ. ಸೊ ಅದರಲ್ಲಿ ಫಸ್ಟ್ ಮುಂಚೆ ಚೈನಾ ಇತ್ತು, ಈಗ ಇಂಡಿಯಾ ಫಸ್ಟ್ ಆಗಿದೆ. 2013ರಿಂದ ಇಂಡಿಯಾ ಟಾಪಲ್ಲಿ ನಿಲ್ತಾ ಉಂಟು. ಸೊ ಇದ್ರಲ್ಲಿ ನೋಡ್ಬೇಕು ಟೋಟಲ್ ಪಾಪ್ಯುಲೇಷನ್ ಯಾವ್ಯಾವುದು ನಿಮ್ಮ ಕಂಟ್ರೀಸಲ್ಲಿ ಯಾವ್ಯಾವ್ದಿದೆ. 2025ರಲ್ಲಿ ಇಂಡಿಯಾ ಟಾಪಲ್ಲಿದೆ, ನೆಕ್ಸ್ಟ್ ಚೈನಾ ಇದೆ, ನೆಕ್ಸ್ಟ್ ಅಮೇರಿಕಾ ಇದೆ. ಆ ಥರ ಒಂದೊಂದು ಜಸ್ಟ್ ಒಂದು ನಿಮಗೆ ಪೋರ್ಟ್ಫೋಲಿಯೋ ಎಲ್ಲೆಲ್ಲಿ ನಾವು ನಿಲ್ತೇವೆ ಅಂತ ನೋಡಲಿಕ್ಕೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇದು ಹಿಸ್ಟ್ರಿ ಏನು, ಯಾವಾಗ ಶುರು ಮಾಡಿದ್ರು ಈ ಕಾರ್ಯಕ್ರಮ, ಯಾವಾಗ ಮಾಡಲಿಕ್ಕೆ ಮಾಡಿದ್ರು ಅಂದರೆ 1989ರಲ್ಲಿ ಏನಾಯ್ತು ಅಂದರೆ ಜನಸಂಖ್ಯೆ 5 ಶತಕೋಟಿಯಷ್ಟು ಜಾಸ್ತಿ ಆಗಿತ್ತು. ಸೊ ಅವಾಗ ಎಲ್ಲ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಶುರು ಮಾಡಿ, ನಾವು ಈ ಥರ ಬಿಟ್ಟರೆ ಎಷ್ಟು ಕೋಟಿಯಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತದೆ, ಈ ಥರ ಹೋದರೆ ಆಗೋದಿಲ್ಲ, ನಮ್ಮ ವಿಶ್ವ ಇದನ್ನು ತಡೆಯುವುದಿಲ್ಲ ಅಂತ ಹೇಳಿ ನಾವು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಅಂದ್ಕೊಂಡು 1989ರಲ್ಲಿ ಈ ವಿಶ್ವ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡಿ ಎಲ್ಲರಿಗೂ ಜಾಗೃತಿ ಮೂಡಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಸೊ ಈಗ ಎಷ್ಟಿದೆ ಗೊತ್ತಾ ಪಾಪ್ಯುಲೇಷನ್ ನಮ್ಮದು? ಈಗ ಹೇಳಿದ್ನಲ್ಲ, ಅವಾಗ 5 ಶತಕೋಟಿ ಇತ್ತು 1989ರಲ್ಲಿ ಶುರು ಮಾಡಿದಾಗ, ಈಗ 8.06 ಶತಕೋಟಿಯಷ್ಟು ಜಾಸ್ತಿ ಆಗಿದೆ. ಅದು ಒಂದು ಅಂದಾಜು. ಯಾಕೆಂದರೆ ಲಾಸ್ಟ್ ಸೆನ್ಸಸ್ ಯಾವಾಗಾಗಿತ್ತು? 2011ರಲ್ಲಿ ಲಾಸ್ಟ್ ಸೆನ್ಸಸ್ ಮಾಡಿದ್ದು, ಜನಗಣಿತ ಮಾಡಿದ್ದು. ನಿಮಗೆ ಗೊತ್ತಲ್ಲ, ಮನೆ ಮನೆಗೆ ಬಂದು ಎಷ್ಟು ಕುಟುಂಬದವರು ಇದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಬಂದು ಟೀಚರ್ಸ್ ಬಂದು ಕೇಳ್ತಾ ಇದ್ರು. ಟೀಚರ್ಸ್, ಆಶಾ ಕಾರ್ಯಕರ್ತ ಎಲ್ಲರಿಗೂ ಅವ್ರಿಗೆ ಡ್ಯೂಟಿ ಇರ್ತಾ ಇತ್ತು. ಸೊ 10 ವರ್ಷಕ್ಕೂ ನಾವು ಸೆನ್ಸಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸೆನ್ಸಸ್ 2021ರಲ್ಲಿ ಇರಬೇಕಿತ್ತು, ಆದರೆ ಕೋವಿಡ್ ಬಂದಿರೋ ಕಾರಣ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಈಗ 2027ರಲ್ಲಿ ನೆಕ್ಸ್ಟ್ ಸೆನ್ಸಸ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಗೊತ್ತಾಗ್ತದೆ ಕರೆಕ್ಟ್ ಎಕ್ಸಾಕ್ಟ್ ಎಷ್ಟು ಜನಸಂಖ್ಯೆ ಉಂಟು ನಮ್ಮ ಭಾರತದಲ್ಲಿ ಅಂತ. ಸೊ ಈ ಸಲ ಅದು 2025ರ ಘೋಷವಾಕ್ಯ ಏನು ಅಂದರೆ, ಮಹಿಳೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿರತೆಯು ತಾಯ್ತನಕ್ಕೆ ಸರಿಯಾದ ವಯಸ್ಸು. ಏನಂದ್ರೆ, ನೀವು ಹೆಣ್ಮಕ್ಳು ತೀರ್ಮಾನ ಮಾಡ್ಬೇಕಾಯ್ತಾ, ನಾನು ಯಾವಾಗ ತಾಯಿ ಆಗ್ಬೇಕು ಅಂತ. ಬೇರೆಯವ್ರ ಫೋರ್ಸಿಗೆ ಆಗುವಂಥದ್ದಲ್ಲ, ಆಯ್ತಾ. ಎಂತ ಆಗ್ತದೆ ಅಂತಂದ್ರೆ, ಮದುವೆ ಆದ ತಕ್ಷಣ ಒಂದು 18-19 ವರ್ಷದಲ್ಲೆಲ್ಲ ಮದುವೆ ಮಾಡಿಸ್ಬಿಡ್ತಾರೆ. ಮದುವೆ ಮಾಡಿಸಿ ಒಂದು 3 ತಿಂಗಳು 6 ತಿಂಗಳು ಆದ ತಕ್ಷಣ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡ್ತಾರೆ, ಎಂತ ವಿಶೇಷ ದಾಲ ಇಜ್ಜ ಹೇಳಿದಿಲ್ವಾ? ಇಲ್ಲಿ ಕೇಳ್ತಾರೆ, ಈ ಕಡೆ ನಮ್ಮ ಇದ್ನಲ್ಲಿ ಕೇಳ್ತಾರೆ, ವಿಶೇಷ ನಾಯಿಲೆ 6 ಮಾಸ ಆಯಲ್ಲೇ, 1 ವರ್ಷ ಆಯಲ್ಲೇ ಕೇಳ್ತಾರಲ್ಲ. ಅದನ್ನಲ್ಲೂ ಜೊತೆಗೆ ಏನಾದ್ರು ವಯಸ್ಸಾಗಿರೋ ಪಕ್ಕದ ಮನೆಯವ್ರು ಏನಾದ್ರು ಇದ್ರೆ ಅವರು ಬಂದು ನಿಮ್ಮ ಅತ್ತೆ ಅವ್ರಿಗೆ ಹೇಳ್ತಾರೆ, ನಿಮ್ಮ ಮರಿಮನೆಗೆ ದಾಲೆ ವಿಶೇಷ ದಾಲೆ ಆಗ್ತಿದ್ಜ 1 ವರ್ಷ ಆತಂಡದ ಕುಡ್ಲಲ್ಲೇ 8 ಡಾಕ್ಟರ್ ಉಂಟು, ಹೋಗಿ ಟೆಸ್ಟ್ ಮಲ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರೇ ತೀರ್ಮಾನ ಮಾಡ್ಬಿಡ್ತಾರೆ ನಿಮ್ಗೆ ಏನಾದ್ರು ತೊಂದರೆ ಇದೆ ಅಂತ, ಆಯ್ತಾ. ಸೊ ಈ ತರ ಆಗ್ತದೆ. ಸೊ ಅದಕ್ಕೆ ಬೇರೆಯವರ ಪ್ರೆಷರಿಗೆ, ಇಲ್ಲ ಗಂಡ ಹೇಳ್ತಾರೆ, ಇಲ್ಲಾಂದ್ರೆ ಅತ್ತೆ ಹೇಳ್ತಾರೆ, ಇಲ್ಲಾಂದ್ರೆ ಮನೇಲಿ ಯಾರಾದ್ರೂ ಅಜ್ಜಿ ಇದ್ರೆ ಹೇಳ್ತಾರೆ,
ಅಯ್ಯೋ ಮೊಮ್ಮಕ್ಳು ನೋಡ್ಬಿಟ್ಟು ನಾನು ಕಣ್ಮುಚ್ಬೇಕಪ್ಪ ಅಂತ ಹೇಳ್ತಾರೆ. ಅವ್ರು ಕಣ್ಮುಚ್ಚೋದಿಕ್ಕೆ ನಾವು ಮಕ್ಳು ಮಾಡ್ಕೋಬೇಕಾಗ್ತದೆ, ಆಯ್ತಾ? ಸೊ ಅದಕ್ಕೋಸ್ಕರ ಫಸ್ಟ್ ಏನ್ ಈ ಸಲ ಅದು ಘೋಷವಾಕ್ಯ ಅಂತಂದ್ರೆ, ನೀವ್ ತೀರ್ಮಾನ ಮಾಡ್ಬೇಕು ನಿಮ್ಮ ಶರೀರದಲ್ಲಿ ಬದಲಾವಣೆ ಆಗದಾಗಿರ್ಬೋದು, ಮಾನಸಿಕ ಏನ್ ಚೇಂಜಸ್ ಆಗ್ಬೇಕು, ನೀವ್ ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ ಅಂತ ಗೊತ್ತಾಗ್ಲಿಕ್ಕೆ ನೀವ್ ಅದ್ರ ಬಗ್ಗೆ ಡಿಸೈಡ್ ಮಾಡ್ಬೇಕು ಹೆಣ್ಮಕ್ಳು, ಆಯ್ತಾ? ಸೊ ಅದಕ್ಕೆ ಇದು 2025ರ ಘೋಷವಾಕ್ಯ. ಸೊ ಇದು ನಮ್ಮ ಕರ್ನಾಟಕದ ಒಂದು ಸಾಕ್ಷರತೆ, ಲಿಟ್ರಸಿ, ಎಷ್ಟು ಜನಕ್ಕೆ ಎಜುಕೇಶನ್ ಇದೆ ಅದ್ರ ಬಗ್ಗೆ, ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಒಂದು ಅಂದಾಜಾಗಿ ನಮ್ಮ ಕರ್ನಾಟಕ ಇದರದ್ದು ಒಂದು ಜಸ್ಟ್ ಒಂದು ಮ್ಯಾಪ್. ಸೊ ಏನು ಕಾರಣ, ಏನು ಜನಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು? ಜಾಸ್ತಿ ಹೈ ಬರ್ತ್ ರೇಟ್ ಅಂತ ಹೇಳ್ತೇವೆ. ಯಾಕೆ, ಎಷ್ಟು ಜನನ ಆಗ್ತಾ ಉಂಟು? ಏನಾಗ್ತದೆ ಅಂದ್ರೆ, ಇಬ್ರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೇನ್ ಬೇಕು, ಒಂದ್ ಗಂಡು ಮಗು ಆಗ್ಬೇಕಾಗ್ತದೆ, ಆಯ್ತಾ? ಇಬ್ರು ಹೆಣ್ಮಕ್ಳು ಇದ್ರು ಅವ್ರಿಗೆ ಸಾಲುದಿಲ್ಲ, ಒಂದು ಗಂಡು ಮಗು ಆಗ್ಲಿ ಅಂತ ಕಾಯ್ತಾರೆ. ಅದೇ ಇಬ್ರು ಗಂಡು ಮಕ್ಳು ಇದ್ರೆ ಒಂದು ಹೆಣ್ಮಗು ಆಗ್ಲಿ. ಎಷ್ಟು ಜನ ಆಯ್ತು ಹಾಗೆ ಹೋಗ್ತಾ ಹೋಗ್ತಾ, ಮೂರನೇದು ಎಲ್ಲರೂ ಹೆಣ್ಮಗು ಆದ್ರೆ ಎಂತಾಗ್ತದೆ, ಅಯ್ಯೋ ಗಂಡು ಮಗು ಆಗಿಲ್ಲ ಅಲ್ಲ, ಇನ್ನೊಂದ್ಸಲ ಟ್ರೈ ಮಾಡುವ, ಆಯ್ತಾ? ಈ ತರ ಹೋಗ್ತಾ ಇರ್ತದೆ. ಲಾಸ್ಟ್ ಅಲ್ಲಿ ಆತರ ಎಷ್ಟು ಜನ ಇದ್ದೀರಾ ಇಲ್ಲಿ? ಲಾಸ್ಟ್ ಅಲ್ಲಿ ಒಬ್ರು ಗಂಡು ಮಗು, 3-4 ಹೆಣ್ಮಕ್ಳು ಇದ್ದೀರಾ ಮನೆಯಲ್ಲಿ? ನಿಮ್ಮ ಅಕ್ಕ ತಂಗಿಯರಲ್ಲಿ ಇರ್ತಾರೆ, ಯಾರು ಇದ್ದಾರೆ ಹಿಂದೆ, ಯಾರೋ ಇದ್ದಾರೆ ಅಂತ. ನೀನು ಸಣ್ಣವ? ಲಾಸ್ಟ್ ಅಲ್ಲಿ ಎಷ್ಟು ಜನ ಅಕ್ಕಂದ್ರಿದ್ದಾರೆ? 5. ನೀನು ಬರ್ಲಿಕ್ಕೆ ತುಂಬಾ ಟ್ರೈ ಮಾಡಿದಾರ. ಸೊ ಹಿಂಗೆ ಎಂತ ಆಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಜಸ್ಟ್ ಇದು ನಮ್ಮ ಇಂಟ್ರಾಕ್ಷನ್ಗೆ ಅಷ್ಟೇ, ಪಾಪ ಅವನಿಗೆ ರೇಟ್ಸ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ? ಸೊ ಈ ತರ ಎಂತ ಆಗ್ತದೆ ಅಂದ್ರೆ, ಮನೆಯಲ್ಲಿ ಜಾಸ್ತಿ ಮಕ್ಕಳು ಹಾಗೆ ಜನಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ತರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಧಾರ್ಮಿಕವಾಗಿ ಕೂಡ ನಮ್ಮಲ್ಲಿ ಇರ್ತದೆ, ಹೆಣ್ಮಕ್ಳು ಬೇಕು, ದೇವ್ರು ಕೊಡೋ ಅಂಥದ್ದು, ಗಂಡ್ಮಕ್ಳು ಆಗ್ಬೇಕು, ಈ ತರ ಕೂಡ ಕಲ್ಚರಲ್ ಡಿಫ್ರೆನ್ಸಸ್ ಇರ್ತದೆ. ಸೊ ಅದರಿಂದನೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ ಲ್ಯಾಕ್ ಆಫ್ ಎಜುಕೇಶನ್. ನಾನು ಅವಾಗ ಕರ್ನಾಟಕದ ಒಂದು ಮ್ಯಾಪ್ ಹಾಕಿದ್ದೆ ಸಾಕ್ಷರತದ್ದು. ಸೊ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ, ಇಲ್ಲ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು. ಈಗ ಎಂತ ಆಗ್ತದೆ, 3-4 ಮಕ್ಳು ಇರ್ಬೇಕಾದ್ರೆ ಎಜುಕೇಶನ್ ಕೊಡ್ಲಿಕ್ಕೆ ನಮ್ಗೆ ತೊಂದರೆ ಆಗ್ಬೋದು, ಪೇರೆಂಟ್ಸ್ಗೆ ತೊಂದರೆ ಆಗ್ಬೋದು. ಪೇರೆಂಟ್ಸ್ ಏನಾದ್ರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾಗೆ 3-4 ಮಕ್ಳಿದ್ರೆ ಹೆಂಗೆ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತದೆ? ಗಂಡು ಮಕ್ಳನ್ನ ಓದಿಸ್ತಾರೆ, ಹೆಣ್ಮಕ್ಳಿಗೆ 10ನೇ ಕ್ಲಾಸ್ ಆದ್ಮೇಲೆ ಬೇಡ ನೀವು ಮನೆಗಿರು ಅಂತ ಹೇಳ್ತಾರೆ. ಸೊ ಈ ತರದ್ದು ಸುಮಾರು ಕಂಡು ಬರ್ತದೆ. ಸೊ ಅದಕ್ಕೆ ಎಜುಕೇಶನ್ ಇಲ್ಲದೆ ಇರ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ನಾವು ಇಂಡಿಪೆಂಡೆಂಟ್ ಆಗಿ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯತೆ ಕಮ್ಮಿ ಆಗ್ತದೆ. ಸೊ ಒಬ್ರೊಬ್ರಿಗೆ ತುಂಬಾ ಜಾಸ್ತಿ ಮಕ್ಕಳು ಬೇಕು ಅಂತಾನೂ ಇರ್ತಾರೆ, ತುಂಬಾ ಆಸ್ತಿ ಇರುತ್ತೆ ಮನೆಯಲ್ಲಿ, ಒಬ್ನೇ ಮಗ ಇದ್ರೆ ಎಷ್ಟು ಆಸ್ತಿ ಅಲ್ಲ ಯಾರಿಗೆ, ಸುಮ್ಮನೆ ವೇಸ್ಟ್ ಆಗ್ತದಲ್ಲ, ಎಂತ ಮಾಡೋದು, ಒಂದು 3-4 ಜನ ಮಕ್ಕಳನ್ನ ಮಾಡುವ ಅಂತ ತೀರ್ಮಾನ ಮಾಡ್ತಾರೆ. ಸೊ ಏನಾಗ್ತದೆ, ಒಂದು ಸ್ಕೂಟ್ರಲ್ಲಿ ಅಷ್ಟು ಜನ ಆಗೋದಿಲ್ಲ, ಸಾಲ ಮಾಡಿ ಎಂತ ಮಾಡ್ತಾರೆ, ಒಂದು ಕಾರ್ ತಗೋತಾರೆ. ಆ ಸಾಲ ತೀರ್ಸಕ್ಕೆ ಒಂದು ಆರ್ಥಿಕ ಸ್ಥಿತಿ ಕಮ್ಮಿ ಆಗೋಗ್ತದೆ ಅವರಿಗೆ, ಜೊತೆಗೆ ಮಕ್ಕಳು ಅಷ್ಟೊಂದು ಆಗ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅರ್ಲಿ ಮ್ಯಾರೇಜ್. ಮುಂಚೆ ಮಾಡ್ತಾ ಇದ್ವಿ, ಈಗ 18 ವರ್ಷಕ್ಕೆ ಅಂತ ಸರ್ಕಾರ ಮಾಡಿದ್ದಕ್ಕೆ, ಇಲ್ಲ ಮುಂಚೆ ಎಲ್ಲ 13 ವರ್ಷ 14 ವರ್ಷ. ನಿಮ್ಮ ಮನೆಯಲ್ಲಿ ಅಜ್ಜಿಂದ್ರು ಇರ್ತಾರೆ, ಅಲ್ಲೇ ನೋಡ್ಬೋದು ತಾತ ಅಜ್ಜಿಗೆ ಎಷ್ಟು ಏಜ್ ಡಿಫ್ರೆನ್ಸ್ ಇರ್ತದೆ ಅಂತ. ಅವ್ರಿಗೆ ಪ್ರಾಯ ಕೇಳಿದ್ರೆ ಗೊತ್ತೇ ಇರೋದಿಲ್ಲ, ಅಂದಾಜಾಗಿ ಒಂದು ಹೇಳ್ತಾರೆ 50 ವರ್ಷ 60 ವರ್ಷ ಅಂತ. ಅವ್ರು ಬರ್ಡೇ ಒಂದು ಸೆಲೆಬ್ರೇಟ್ ಮಾಡುವ ಅಂತ ಕೇಳಿದ್ರೆ ಬರ್ಡೇ ಡೇಟ್ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರ್ತದ? ಸೊ ಏನೋ ಒಂದು ಅಂದಾಜು ಲೆಕ್ಕದಲ್ಲಿ ಮದುವೆ ಮಾಡಿಸಿ ಬಿಟ್ಟಿರ್ತಾರೆ ಆ ಟೈಮಲ್ಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಕುಟುಂಬ ಕಲ್ಯಾಣ ವಿಧಗಳು. ನಮ್ಮ ನೀವೆಲ್ಲ ಮೆಡಿಕಲ್ ಆಗಿದ್ದಕ್ಕೆ, ಆರೋಗ್ಯದ ಇದಾಗಿರೋದಕ್ಕೆ ನಿಮ್ಗೆ ಗೊತ್ತಿರ್ತದೆ. ಫ್ಯಾಮಿಲಿ ಪ್ಲಾನಿಂಗ್ ಟೆಕ್ನಿಕ್ಸ್ ಏನೇನಿದೆ ಅಂತಂದ್ರೆ, ಸೊ ಕಾಂಡಮ್ ಅನ್ನು ಬಳಸ್ಬೋದು, ಜೊತೆಗೆ ಅಂತರ ಇಂಜೆಕ್ಷನ್ಸ್. ನಮ್ಮ ಸರ್ಕಾರದಲ್ಲಿ 3 ತಿಂಗಳಿಗೆ ಒಮ್ಮೆ ಇಂಜೆಕ್ಷನ್ಸ್ ಅನ್ನು ಬರ್ತದೆ, 3 ತಿಂಗಳಿಗೆ. ಜೊತೆಗೆ ಟ್ಯಾಬ್ಲೆಟ್ಸ್ ಇದೆ, ನೀವು ಇದನ್ನ ನೋಡಿರ್ತೀರಾ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಮಾಲಾಡಿ ಗರ್ಭ ನಿರೋಧಕ ಮಾತ್ರೆಗಳು ಅಂತ. ಸೊ ಅಡ್ವರ್ಟೈಸ್ಮೆಂಟ್ ಟಿವಿ ನೋಡಿದ್ರೆ ಗೊತ್ತಾಗ್ತದೆ, ಫೋನಲ್ಲಿ ಕಾಣೋದಿಲ್ಲ. ಸೊ ಆ ಥರದ್ದು, ಮತ್ತೆ ಈ ಥರದ್ದು ಎಲ್ಲದು ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್, ಅಂದ್ರೆ ಕುಟುಂಬ ಕಲ್ಯಾಣ ವಿಧಗಳುಂಟು. ಅದ್ರ ಬಗ್ಗೆ ಜನರಿಗೆ ನಾವು ಮಾಹಿತಿಯನ್ನು ನೀಡಬೇಕು. ಸೊ ನಮ್ಮ ನಗರಸಭೆಯವರು ಹೇಳಿದ್ರು, ಹೊರಗಡೆಯಿಂದ ಹಳ್ಳಿಯಿಂದ ಜನರು ನಗರಕ್ಕೆ ಬರ್ತಾ ಇದ್ದಾರೆ, ಅದರಿಂದ ಕೂಡ
ಪಾಪ್ಯುಲೇಷನ್ ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು. ಈಗ ನೋಡ್ಬೋದು, ನಾನು ನೆಲ್ಯಾಡಿಯ ವೈದ್ಯಾಧಿಕಾರಿ. ಸೊ ನೆಲ್ಯಾಡಿಯಿಂದ ಎಲ್ಲ ಜನರು ಓದಲಿಕ್ಕೆ ಪುತ್ತೂರಿಗೆ ಬರ್ತಾರೆ, ಇಲ್ಲಾಂದ್ರೆ ಮಂಗಳೂರಿಗೆ ಹೋಗ್ತಾರೆ. ಸೊ ಆ ಥರ ಆಗಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಜೊತೆಗೆ ಕೆಲಸ ಕೂಡ ಅಷ್ಟೇನೆ. ನಿಮ್ಮ ಅಣ್ಣಂದ್ರು ಆಗಿರ್ಬೋದು, ಇಲ್ಲ ನಿಮ್ಮ ಕಸಿನ್ಸ್ ಆಗಿರ್ಬೋದು, ಎಷ್ಟು ಜನ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ಕೆಲಸ ಸಿಗೋದಿಲ್ಲ ಅಂತನಾ? ಅವರು ಓದಿರೋ ಫೀಲ್ಡ್ಗೆ ನಮಗೆ ಇಲ್ಲಿ ಅವರಿಗೆ ಜಾಬ್ ಫೆಸಿಲಿಟೀಸ್ ಆಗಲಿ ಅಷ್ಟು ಸಿಗೋದಿಲ್ಲ ಅಂತ ಹೇಳಿ ಬ್ಯಾಂಗ್ಳೂರ್ ಆಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ಇಲ್ಲಾಂದರೆ ದುಬೈಗೆ ಹೋಗೋದಾಗಲಿ, ಈ ಥರದ್ದು ಜಾಬ್ ಆಪರ್ಚುನಿಟೀಸ್ಗೆ ಅಂತ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಸೊ ಅದರಿಂದ ಕೂಡ ಪಾಪ್ಯುಲೇಷನ್ ಜನಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಸೊ ಇದರ ಎಫೆಕ್ಟ್ಸ್ ಏನು? ಆಯಿತು, ಈಗ ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ಇದರಿಂದ ನಮ್ಮ ಪರಿಸರದಲ್ಲಿ ಏನು ತೊಂದರೆ ಆಗ್ತದೆ? ಏರ್ ಪೊಲ್ಯೂಷನ್ ಆಗ್ತದೆ. ಜನ ಜಾಸ್ತಿ ಇದ್ದಾರೆ, ಅವ್ರಿಗೆ ನಮಗೆ ಸಪ್ಲೈ ಕೂಡ ಅದೇ ಥರ ಜಾಸ್ತಿ ಮಾಡಬೇಕು, ಫ್ಯಾಕ್ಟ್ರೀಸ್ಗಳು ಜಾಸ್ತಿ ಆಗ್ತದೆ. ಸೊ ಅವಾಗ ಏನಾಗುತ್ತೆ? ಏರ್ ಪೊಲ್ಯೂಷನ್, ವೆಹಿಕಲ್ ಜಾಸ್ತಿ ಬೇಕಾಗ್ತದೆ, ಗಾಡಿಗಳು ಜಾಸ್ತಿ ಬೇಕಾಗ್ತದೆ. ಸೊ ಒಂದು ಮನೆಯಲ್ಲೇ 2-3 ಗಾಡಿಗಳಿರುತ್ತೆ, ಬೇಕೋ ಬೇಡವೋ ಒಂದು ಅಲ್ಲೇ ನಿಂತಿರ್ತದೆ ಸುಮ್ಮನೆ ಒಂದು ಸ್ಟೈಲಿಗೆ. ಬಟ್ ಆದರೆ ಎಷ್ಟು ಜನ ಎಷ್ಟು ಗಾಡಿ ತಗೋತಾ ಇರ್ತಾರೆ, ಎಷ್ಟು ಪಾಪ್ಯುಲೇಷನ್, ಎಷ್ಟು ಪೊಲ್ಯೂಷನ್ ಆಗ್ತಾ ಉಂಟು ಅದರಿಂದ. ಜೊತೆಗೆ ನೀರಿನ ಕೂಡ ಕಲಶ ಆಗ್ತಾ ಉಂಟು. ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಾಂದ್ರೆ ಅದರದ್ದೆಲ್ಲ ತುಂಬ ವಾಟರ್ ಪೊಲ್ಯೂಷನ್ ಕೂಡ ಆಗೋ ಚಾನ್ಸಸ್, ಜನಗಳು ಜಾಸ್ತಿ ಇದ್ರೆ ಆಗೋ ಸಾಧ್ಯತೆಗಳು ಇರ್ತವೆ. ಸೊ ಅನ್ಎಂಪ್ಲಾಯ್ಮೆಂಟ್. ಸೊ ಇವಾಗ ನೀವು ಇಷ್ಟು ಜನ OT ಟೆಕ್ನಿಷಿಯನ್ಸ್ ಇದ್ದೀರಾ, ಜೊತೆಗೆ ಇನ್ಯಾವ್ದಿದ್ದೀರಾ ಅಂತ ಹೇಳಿದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದೀರಾ. ಎಷ್ಟು ಜನ ಕೆಲಸ ಸಿಗುತ್ತೆ? ಇರೋದೇ ಒಂದಷ್ಟು ಹಾಸ್ಪಿಟಲ್ಸ್, ಕ್ಲಿನಿಕ್ಸ್ ಅಂತ ಆಲ್ರೆಡಿ ಈಗ ಎಸ್ಟಾಬ್ಲಿಷ್ ಲ್ಯಾಬ್ ಟೆಕ್ನಿಷಿಯನ್ಸ್ 10 ಜನ ಇದ್ದಾರೆ. ಸೊ ನೀವು ಹೋದ ತಕ್ಷಣ ಫ್ರೆಶರ್ಸ್ ಅಂತ ಅಂದರೆ ಅರ್ಧಕ್ಕರ್ಧ ಕೆಲಸ ಸ್ವಲ್ಪ ಕಮ್ಮಿನೇ. ಜೊತೆಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ OT ಟೆಕ್ನಿಷಿಯನ್ಸ್ ಆಗಿರ್ಬೋದು. ಯಾಕಂದರೆ ನೀವು ಒಂದು OTಗೆ ಸರ್ಜರಿಗೆ ಹೋದ ತಕ್ಷಣ ನಿಮ್ಗೊಂದು ಸ್ಕ್ಯಾಲ್ಪಲ್ ಕೊಡಿ, ಒಂದು ಇದು ಬ್ಲೇಡ್ ಕೊಡಿ, ನಂಬರ್ 14 ಇದು ಕೊಡಿ ಅಂದರೆ ಈಗ ಗೊತ್ತಾಗ್ತದಾ ನಿಮಗೆ ಕೊಡಲಿಕ್ಕೆ? ಗೊತ್ತಾಗ್ತದಾ? ಸರ್ಜರಿಗೆ ಕರೆಯುವ ನಿನ್ನ ಪುತ್ತೂರಿಗೆ ಒಮ್ಮೆ. ಸೊ ತಕ್ಷಣಕ್ಕೆ ಆ ಮೂಮೆಂಟಲ್ಲಿ ನಿಮಗೆ ಗೊತ್ತಾಗಬೇಕು, ಅಷ್ಟಿರಬೇಕು. ಸೊ ಫ್ರೆಶರ್ಸ್ನ, ಯಾಕಂದರೆ ಮೇನ್ಲಿ ಸರ್ಜರಿ ಒಬ್ಬರು ಜೀವ ಬಗ್ಗೆ ಕಾಳಜಿ ನಮಗೂ ಕೂಡ ಇರ್ತದೆ. ಸೊ ತಕ್ಷಣ ಒಂದು ಫ್ರೆಶರ್ನ ನಾವು ಕೂಡ ಒಂದು OTಗೆ ಕರ್ಕೊಳ್ಳಿಕ್ಕೆ, ಈವನ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಮ್ಮ ರೆಸ್ಯೂಮ್ ನೋಡ್ತಾರೆ, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ನೋಡ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ, ಇಲ್ಲಾಂದರೆ ನೀವು ಫಸ್ಟು ಯಾವ್ದಾದ್ರು ಲ್ಯಾಬಲ್ಲಿ ನೀವು ಒಂದು ಸ್ವಲ್ಪ ದಿನ ಕೆಲಸ ಮಾಡ್ತಾ ಇರ್ತೀರಾ ಫ್ರೀಯಾಗಿ, ಎಲ್ಲ ಗೊತ್ತಾದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಟು ನೀವು ನೆಕ್ಸ್ಟಿಗೆ ಮುಂದುವರಿಬೇಕು. ಸೊ ಅದಕ್ಕಿಂತ ತುಂಬ ಜಾಸ್ತಿ ಜನ ಆಚೆ ಔಟ್ಪುಟ್ ಜಾಸ್ತಿ ಆಗ್ಬೇಕಾದ್ರೆ ಏನಾಗುತ್ತೆ? ಅನ್ಎಂಪ್ಲಾಯ್ಮೆಂಟ್ ಚಾನ್ಸಸ್, ಕೆಲಸ ಎಲ್ಲರಿಗೂ ಸಿಗುವಂಥದ್ದು ಇರುವ ಚಾನ್ಸಸ್, ಸಾಧ್ಯತೆಗಳು ಕಮ್ಮಿ ಇರ್ತದೆ. ಸೊ ಆಗ ಜನಗಳು ಜಾಸ್ತಿ ಆದಾಗ ಏನಾಗುತ್ತೆ? ಪಾವರ್ಟಿ, ಬಡತನ ಕೂಡ. ಯಾಕೆ? ಆರ್ಥಿಕ ಸ್ಥಿತಿ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಬಡತನ ಕೂಡ ಜಾಸ್ತಿ ಆಗ ಸಾಧ್ಯತೆಗಳು ಕಾಣ್ತದೆ. ಓಕೆ, ಮಾಲ್ನರಿಶ್ಡ್ ಆ್ಯಂಡ್ ವುಮನ್. ಸೊ ಎಷ್ಟು ಜನ ಒಬ್ಬರೇ ಮಕ್ಕಳು ಮನೆಯಲ್ಲಿ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಯಾರಿಲ್ಲ, ಸಿಂಗಲ್ ಚೈಲ್ಡ್? ಎಷ್ಟು ಜನ ಇದ್ದೀರಾ ಇಲ್ಲಿ? ಕೈ ಎತ್ತಿ. ಸಿಂಗಲ್ ಚೈಲ್ಡ್ ಯಾರು ಇಲ್ಲ? ಓಕೆ, 2 ಜನ ಮಕ್ಕಳು ಮನೆಯಲ್ಲಿ, 2 ಅಕ್ಕ ತಂಗಿ. ನಿಮ್ಮನ್ನ ಸೇರಿ, ಆಯ್ತಾ, ನಿಮ್ಮ ಸಪ್ರೇಟ್ ಮಾಡಬೇಡಿ, ನಿಮ್ಮನ್ನ ಸೇರಿ ನಿಮ್ಗೊಂದು ತಮ್ಮ ಮಾತ್ರ ಇರೋದು, ಅಕ್ಕ ಮಾತ್ರ ಇರೋದು, ತಂಗಿ ಮಾತ್ರ ಇರೋದು, ಎಷ್ಟು ಜನ ಇದ್ದೀರಾ? ಈ ಜೋ ಮೇನ್ ಫುಲ್ ನಾನು ಇದ್ದೀನಿ ಅನ್ನೋದಕ್ಕೆ, ಹಂಗೆ ಒಬ್ಬ ಅಣ್ಣ ಮಾತ್ರ. ಎಷ್ಟು ಜನ? ಓಕೆ, ಮಿಕ್ಕಿದ್ದೆಲ್ಲ 3-4 ಜನ ಅಕ್ಕ ತಂಗಿ. ಸೊ ಈಗ ನಿಮ್ಮ ಮನೆಗೆ ಒಂದು ಬಿರಿಯಾನಿ ತಂದರೆ ಅದರಲ್ಲಿ ಒಂದೇ ಒಂದು 1/4 ಪೀಸ್ ಇರ್ತದೆ. ಆಗ ಎಂತ ಮಾಡ್ತೀರಾ? 2 ಜನ ಮಕ್ಕಳು ಏನೋ ಶೇರ್ ಮಾಡ್ತಾರೆ, 3-4 ಜನ ಇರೋರು ಏನಾಗ್ತದೆ? ಸಿಗೋದೇ ಇಲ್ಲ, ಅದಕ್ಕೊಂದು ಕಚ್ಚಾಟ. ಇಲ್ಲಾಂದ್ರೆ ಹೇಳೋದೇ ಇಲ್ಲ, ಫಸ್ಟೇ ತಗೊಂಡ್ಬಂದು ತಿಂದು ಮಿಕ್ಕಿದ್ದು ರೈಸ್ ಮಾತ್ರ ಮಾತ್ರ ಸೈಡಲ್ಲಿ ಇಡೋದಾ? ಸೊ ಈ ಥರ ಆಗ್ತದೆ. ಅದ್ರಲ್ಲಿ ತಾಯಂದ್ರ ಆರೋಗ್ಯ ಏನಾಗ್ತದೆ ಅಂದರೆ ಫಸ್ಟ್ ಮಕ್ಕಳಿಗೆ ನೋಡ್ತಾರೆ, ಮಕ್ಕಳಿಗೆ ಸಿಗ್ತಾ ಉಂಟಾ ಅಂತ ನೋಡ್ತೀವಿ ನಾವು. ಸೊ ಮಕ್ಕಳಿಗೆ ನಾವು ಫುಡ್ಡನ್ನು ಫಸ್ಟ್ ಪ್ರೊವೈಡ್ ಮಾಡ್ಲಿಕ್ಕೆ ನೋಡ್ತೀವಿ. ನಿಮ್ಮ ತಾಯಂದ್ರು ಅಷ್ಟೇ, ಏನಾದ್ರು ಅಡುಗೆ ಮಾಡಿದ್ರು ಏನೋ ನಿಮ್ಗೆಲ್ಲ ಕೊಟ್ಟು ಬಾಕಿ ಇರೋದು ಮಾತ್ರ ಅವ್ರು ತಿಂತಾರೆ. ಅದರಲ್ಲಿ ಅವ್ರಿಗೆ ಪೀಸ್ ಸಿಗ್ತದ, ಮೀನು ಸಿಗ್ತದ ಎಂತ ಗೊತ್ತಾಗೋದಿಲ್ಲ, ಅವ್ರು ತಿಂದಿದಾರ ಏನು ಅಂತ ಗೊತ್ತಾಗೋದಿಲ್ಲ. ಅದರಲ್ಲಿ ತಾಯ್ತನದ ಆರೋಗ್ಯವನ್ನು ಏರುಪೇರಾಗೋ ಚಾನ್ಸಸ್ ಇರ್ತದೆ. ತಾಯ್ತನದ್ದು ಆರೋಗ್ಯ ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ನೆಕ್ಸ್ಟ್ ಓವರ್ ಕ್ರೌಡಿಂಗ್. ಅಲ್ಲಿ ನೋಡ್ಬೋದು ನೀವು, ನಗರದ ಒಂದು ಜನಸಂಖ್ಯಾದ ಒಂದು ಫೋಟೋ ಹಾಕಿರೋದು.
ಸೊ ತುಂಬಾ ಜನ ಓವರ್ ಕ್ರೌಡಿಂಗ್ ಅಂದ್ರೆ ಅಷ್ಟು ಗಾಡಿಗಳುಂಟು, ಅಷ್ಟು ಜನಗಳುಂಟು, ಹೋಗ್ಲಿಕ್ಕೆ ಜಾಗ ಇಲ್ಲ. ಈ ತರದ್ದೆಲ್ಲ ಜನಸಂಖ್ಯಾ ಸ್ಫೋಟ ಆಗಿದಾಗ ಇಲ್ಲಾಂದ್ರೆ ಜನಸಂಖ್ಯಾ ಹೆಚ್ಚಳ ಆದ್ರೆ ಈ ತರ ಆಗೋ ಸಾಧ್ಯತೆಗಳು ಉಂಟು. ಸೊ ಹೇಗೆ ಕಂಟ್ರೋಲ್ ಮಾಡ್ಬೋದು ನಾನು ಹೇಳಿದೆ, ಕುಟುಂಬ ಕಲ್ಯಾಣ ವಿಧಗಳುಂಟು. ಸೊ ಕಾಂಟ್ರಾಸೆಪ್ಟಿವ್ಸ್ ಮೆಷರ್ಸ್ ಯೂಸ್ ಮಾಡ್ಬೋದು. ನಿಮಗೆ ಬೇಡದೇ ಇರೋದು ಮಕ್ಕಳು ಆ ಥರದ್ದು ಏನಾದ್ರು ಇದ್ರೆ, ಬೇಡ ನಮ್ಗೆ ಈಗ ಮಕ್ಕಳು ಬೇಡ ಅಂತ ಇರೋರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ಗಳುಂಟು. ಸರ್ಕಾರ ಆಸ್ಪತ್ರೆಯಲ್ಲಿ ಎಲ್ಲದೂ ಫ್ರೀ ಆಗಿ ಸಿಗ್ತದೆ, ಉಚಿತವಾಗಿ ನೀಡ್ತೇವೆ ನಾವು. ಅದ್ರ ಜೊತೆಗೆ ಎಜುಕೇಶನ್ ಎಲ್ಲ ಹೆಣ್ಮಕ್ಳದು ಹಾಗೂ ಗಂಡು ಮಕ್ಳದು, ಯೂತ್ ನಿಮ್ಮ ಡಿಗ್ರಿ ಕಾಲೇಜ್ ಆ ಏಜ್ ಅಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಜನಸಂಖ್ಯೆದ ಬಗ್ಗೆ ಇಲ್ಲಾಂದ್ರೆ ಲಿಟ್ರಸಿ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕು. ಜೊತೆಗೆ ಎಜುಕೇಶನ್ ಕೊಡಬೇಕು. ನಮ್ಮ ಕಲ್ಚರಲ್ ಬಿಲೀಫ್ಸ್ ಇರ್ತದಲ್ಲ, ಸೂಪರ್ಸ್ಟಿಷಿಯಸ್ ಅಂಧವಿಶ್ವಾಸಗಳಿರ್ತದಲ್ಲ, ಅದ್ರ ಬಗ್ಗೆ ನಾವು ಎಜುಕೇಶನ್ ಅನ್ನು ಕೊಟ್ಟು ಆ ಥರ ಅಲ್ಲ ಅಂತ ಹೇಳಿ, ಅದು ನಿಮಗೆ ಓದ್ತಾ ಓದ್ತಾ ನಿಮ್ಗೆ ಆರೋಗ್ಯ ಇದು ಗೊತ್ತಾದ್ರೆ ಗೊತ್ತಾಗ್ತದೆ. ಓದ್ದೇ ಇರೋರ್ಗೂ ನಿಮ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇರ್ತದೆ. ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್, ಬೇಡದೇ ಇರೋದು ಯಾವುದು ಮಕ್ಕಳು ಈಗ 3 ತಿಂಗಳು ಮಕ್ಕಳಾಗಿ, ಈಗ ಮಗುಗೆ 3 ತಿಂಗಳಾಗಿರುತ್ತೆ, 6 ತಿಂಗಳಾಗಿರುತ್ತೆ, ಅಂಥವ್ರಿಗೆಲ್ಲ ನಾವು ಕುಟುಂಬ ಕಲ್ಯಾಣ ವಿಧಗಳನ್ನು ಮಾಡ್ತೀವಿ. ಜೊತೆಗೆ ಸ್ಪೇಸಿಂಗ್, ಒಂದು ಮಗುಗೆ ಇನ್ನೊಂದು ಮಗುಗೆ 3 ವರ್ಷ ನಾವು ಅಂತರ ಇಡಬೇಕು ಅಂತ ಹೇಳ್ತೇವೆ. ಯಾಕೆ ಹೇಳ್ತೀವಿ? 3 ವರ್ಷ ಅಂತರ ಇಡಬೇಕು ಅಂತ ಉಂಟು ಬುಕ್ಸ್ ಅಲ್ಲಿ. ಯಾಕೆ? ತಾಯಿ ಆರೋಗ್ಯ ಅದರಲ್ಲಿ ವಾಪಸ್ ಅಂದ್ರೆ ರಕ್ತ ಹೋಗಿರ್ತದೆ ಜಾಸ್ತಿ, ಇಲ್ಲಾಂದ್ರೆ ಒಂದು ತಾಯಿತನದ ಅಷ್ಟು 3 ವರ್ಷ ಆದ್ಮೇಲೆ ಮಗು ಒಂದು ಅಂಗನವಾಡಿಗೆ ಹೋಗ್ಬೇಕಾದ್ರೆ ನಮ್ಗೆ ಇನ್ನೊಂದು ಮಗು ಮಾಡ್ಕೋಬೇಕಂದ್ರೆ ಆ ಸ್ಪೇಸಿಂಗ್ ಅನ್ನು ನಾವು ಕೊಡಬೇಕು. ಒಂದೊಂದೊಂದು 6 ತಿಂಗಳಿಗೂ 1 ವರ್ಷಕ್ಕೂ ಮಕ್ಕಳಾಗ್ತಾ ಇದ್ರೆ ನೋಡ್ಕೊಳ್ಳಿಕ್ಕೂ ಕಷ್ಟ ಆಗ್ತದೆ, ತಾಯಿದು ಆರೋಗ್ಯ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಸಣ್ಣ ಮಕ್ಕಳು ನಾವಿಬ್ರು ನಮಗಿಬ್ರು, ಇಲ್ಲಾಂದ್ರೆ ನಾವಿಬ್ರು ನಮಗೆ ಒಬ್ಬರು, ಆಯ್ತಾ? ಆ ಥರ ಸ್ಮಾಲ್ ಫ್ಯಾಮಿಲಿ, ಚಿಕ್ಕದಾಗಿದ್ರು ಅದು ಚೊಕ್ಕವಾಗಿರ್ಬೇಕು ಅಂತ ಹೇಳ್ತೀವಲ್ಲ, ಸ್ಮಾಲ್ ಫ್ಯಾಮಿಲಿ ಇರಬೇಕು. ಸೊ ಟೆಂಪ್ರರಿ ಮೆಥಡ್ಸ್ ಇದು ಏನೇನು ಅಂತಂದ್ರೆ, ಟ್ಯಾಬ್ಲೆಟ್ಸ್ ಬರ್ತದೆ, ಕಾಂಡಮ್ಸ್ ಇದೆ, ಡೈಲಿ ಮಾಲಾ ಏನಂದ್ರೆ ಡೈಲಿ ಟ್ಯಾಬ್ಲೆಟ್ ತಗೊಳ್ಳೋದಿರ್ತದೆ. ಜೊತೆಗೆ ಸಿಂಗಲ್ ಟ್ಯಾಬ್ಲೆಟ್ ನೋಡ್ಬೋದು ನೀವು ಪಿಂಕ್ ಕಲರ್ ಅದ್ನಲ್ಲಿ. ಸೊ ಸಿಂಗಲ್ ಟ್ಯಾಬ್ಲೆಟ್ ಅಂತಂದ್ರೆ ನಿಮ್ಮ ಎಂತ ಹೇಳ್ತಾರೆ, ಆಫ್ಟರ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳ್ತೇವೆ ನಾವು. ಅಂತ ಟೈಮಲ್ಲಿ ಮಕ್ಕಳು ಬೇಡ ಅಂತ ಇದ್ದಾಗ ವಿತಿನ್ 72 hours, ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ಗೆ ಅಂದರೆ ವಿತಿನ್ 72 hours ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ನೀವು, ಅದರಲ್ಲಿ ಮಕ್ಕಳು ಆಗೋದಿಲ್ಲ, ಆಯಿತಾ? ಅದು ನಿಮಗೆ ಗೊತ್ತಿರಬೇಕು. ಸೊ ಜಸ್ಟ್ ಒಂದು ಟ್ಯಾಬ್ಲೆಟಲ್ಲಿ ಕೆಲಸ ಆಗ್ತದೆ. ನಿಮಗೆ ಬೇಡ ಈಗ ಮಕ್ಕಳು ಅಂತ ಏನಾದರೂ ಇದ್ದರೆ, ನಿಮ್ಮ ಅನ್ವಾಂಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಏನಾದರೂ ಆಗಿದ್ರೆ ಜೊತೆಗೆ ಸಿಂಗಲ್ ಟ್ಯಾಬ್ಲೆಟ್, ಆ ಪಿಂಕ್ ಕಲರ್ ಟ್ಯಾಬ್ಲೆಟ್ ಕಾಣುತ್ತಲ್ಲ, ಇಟ್ ಇಸ್ ಅನ್ವಾಂಟೆಡ್ ಇದು, ಆಯಿತಾ? ಅದನ್ನ ಕೂಡ ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈಸಿ ಪಿಲ್ ಅಂತ ಹೇಳಿ ನಿಮಗೆ ಫ್ರೀಯಾಗಿ ಉಚಿತವಾಗಿ ಸಿಗುವಂಥದ್ದು ಮಾತ್ರೆಗಳನ್ನು. ಸೊ ಪರ್ಮನೆಂಟ್ ಮೆಥಡ್ಸ್ ಅದು ತಾತ್ಕಾಲಿಕ, ಇದು ಶಾಶ್ವತ ಮೆಥಡ್. ಸೊ ನಾವೇನು ಹೇಳ್ತೀವಿ, ಟ್ಯೂಬ್ ಕಟ್ ಮಾಡಿದ್ವಿ ಕೇಳಿದ್ದೀರಾ? ಫೆಲೋಪಿಯನ್ ಟ್ಯೂಬ್ ಕಟ್ ಮಾಡೋದು ಅಂತ. ಸೊ ಈ ಕಡೆದು ಲೆಫ್ಟ್ ಸೈಡ್ ಇಸ್ ಫೀಮೇಲ್, ಮೇಲ್ಗೂ ಕೂಡ ಶಸ್ತ್ರಚಿಕಿತ್ಸೆ ಉಂಟು ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ. ಸೊ ಮೇಲ್ ಆ್ಯಂಡ್ ಫೀಮೇಲ್ ಎರಡು. ಸೊ ಹೆಣ್ಮಕ್ಳಲ್ಲಿ ಟ್ಯೂಬನ್ನು ಕಟ್ ಮಾಡ್ತಾರೆ, ಗಂಡಸರಲ್ಲಿ ಸೈಡಲ್ಲಿ ಒಂದು ಎಪಿಡಿಡಮಸ್ ಅಂತ ಒಂದು ಕಾಣ್ತಾ ಉಂಟಲ್ಲ, ಆ ಜಸ್ಟ್ ಅದೊಂದು ಕಟ್ ಮಾಡಿ ಇದು ಮಾಡಿ ಬಿಡ್ತಾರೆ. ಸೊ ಆ ಥರ ಕೂಡ. ಸೊ ಅದನ್ನಲ್ಲೇನೆ ಎಲ್ಲ ಹೇಳಿದ್ರು, ನಾವು ಫಸ್ಟ್ ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ಇದ್ದೀವಿ ಇದನ್ನಲ್ಲಿ ಹೇಳಿದ್ವಲ್ಲ. ಸೊ ಪುರುಷರ ಸಂತಾನ ಚಿಕಿತ್ಸೆಯಲ್ಲಿ, ಹೆಂಗಸರದಲ್ಲ, ಪುರುಷ ಸಂತಾನ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಮೇಲೆ ಇದ್ದೇವೆ. ಸೊ ಇದು ನೆಕ್ಸ್ಟ್ ನಮಗೆ ಡೇಟಾ ತೋರಿಸ್ತಾ ಇರೋದು, ಸ್ಟೇಟ್ ಅಲ್ಲಿ ಡೇಟಾ ತೋರಿಸ್ತಾ ಇರೋದು ಇದು. ಸೊ ಸ್ಟೇಟ್ ಡೇಟಾ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ 3ನೇ ಸ್ಥಾನದಲ್ಲಿದೆ. ಪುರುಷರ ಶಸ್ತ್ರಚಿಕಿತ್ಸೆಯಲ್ಲಿ 3ನೇ ಸ್ಥಾನ ಇದೆ. ಸೊ ಇದು ನಮ್ಮ ಸ್ಟೇಟ್ ಅಲ್ಲಿ 32 ಜಿಲ್ಲೆಗಳಲ್ಲಿ 3ನೇ ಸ್ಥಾನದಲ್ಲಿ ಹೊಂದಿದೆ. ನೆಕ್ಸ್ಟ್ ಸೊ ಇದು ನಮ್ಮ 5 ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಪುತ್ತೂರು ಫಸ್ಟ್ ಪ್ಲೇಸ್ ಅಲ್ಲಿ ಉಂಟು. ಸೊ ಪುತ್ತೂರು ಆಲ್ಮೋಸ್ಟ್ 178%, 100% 178% ಅಲ್ಲಿ NSV ಕೇಸಸ್ ಮೇಲ್ ಸ್ಟೆರಿಲೈಸೇಷನ್ ಅಲ್ಲಿ ಫಸ್ಟ್ ಪ್ಲೇಸ್ ಅನ್ನು ಹೊಂದಿದೆ, ಆಯ್ತಾ? ಸೊ ಥ್ಯಾಂಕ್ ಯು. ಸ್ಲೈಡ್. ಸೊ ಅದರಲ್ಲಿ ಇಬ್ರು ಪೇರೆಂಟ್ಸಿಗೆ ಒಂದೇ ಮಗು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸೊ ದ್ಯಾಟ್ ಇಸ್ ಅ
ಥ್ಯಾಂಕ್ ಯು. ಸ್ಲೈಡಲ್ಲಿ ಹಾಕಿ. ಸೊ ಏನಾದ್ರು ಅರ್ಥ ಆಯ್ತಾ? ಯಾಕೆ ಜನಸಂಖ್ಯಾ ದಿನಾಚರಣೆ ಮಾಡ್ತಾರೆ? ಒಂದು, ಅದರ ಎಫೆಕ್ಟ್ಸ್ ಏನು ಆಯ್ತಾ? ಜನಸಂಖ್ಯೆಯ ಎಫೆಕ್ಟ್ಸ್ ಏನು? ನಮ್ಮ ಪಾಪ್ಯುಲೇಷನ್ ಪರಿಸರದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಸೋಷಿಯಲಿ ಆಗಿರ್ಬೋದು, ನೀವೇನು ಜಾಗೃತಿ ಮೂಡಿಸ್ಬೋದು. ಬೀಯಿಂಗ್ ಆರೋಗ್ಯ ಇಲಾಖೆಯಲ್ಲಿ ನೀವು ಕೂಡ ಆರೋಗ್ಯದ ಇಲಾಖೆಯಲ್ಲೇ ಒಂದು ಪಾಲಾಗಿ ಫ್ಯೂಚರಲ್ಲಿ ಕೂಡ ಬಂದಾಗ ನೀವು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಬೇರೆಯವರಿಗೆ. ಸೊ ಸ್ಮಾಲ್ ಫ್ಯಾಮಿಲಿ ನಾರ್ಮ್, ನಾವಿಬ್ರು ನಮಗಿಬ್ರು, ಇಲ್ಲಾಂದ್ರೆ ನಾವಿಬ್ರು ನಮಗೊಬ್ಬರು, ಇದು ಪಾಲಿಸಿಯನ್ನು ಇದು ಮಾಡಬೇಕು. ಸೊ ಅಷ್ಟು ಹೇಳಿ, ಜೊತೆಗೆ ತಾತ್ಕಾಲಿಕ ಮೆಥಡ್ಸು ಮತ್ತು ಶಾಶ್ವತ ಕುಟುಂಬ ಕಲ್ಯಾಣ ವಿಧಗಳು ಅದು ಕೂಡ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಪುತ್ತೂರು ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ 2025 ಇಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಹಾಗೂ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸನ್ನು ಮಾಡಿದಂತಹ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಸಿಬ್ಬಂದಿ ಹಾಗೂ ಪುತ್ತೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಮಧು ಎಸ್ ಮನೋಹರ್ ಪೌರಾಯುಕ್ತರು ನಗರಸಭೆ ಪುತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಮಾರಂಭವನ್ನು ಚಂದಗಾಣಿಸಿಕೊಟ್ಟಂತಹ ಮೊಹಮ್ಮದ್ ಸಲೀಂ ಸಂಚಾಲಕರು, ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜು, ಚೇತನ ಆಸ್ಪತ್ರೆ ಇವರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಅವರ ಬೋಧಕ ಸಿಬ್ಬಂದಿಗಳು ಹಾಗೆ ಎಲ್ಲ ವಿದ್ಯಾರ್ಥಿನಿಯರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿ ಮಾನ್ಯ ಶ್ರೀ ದೀಪಕ್ ರೈ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿ ವಿವರವಾಗಿ ನಿಮಗೆ ಜನಸಂಖ್ಯೆ ದಿನಾಚರಣೆ ಬಗ್ಗೆ ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಹಾಗೆ ಜನಸಂಖ್ಯೆ ಇದು ಜಾಸ್ತಿ ಆದರೆ ಏನಾಗ್ತದೆ, ಅದರಿಂದ ತೊಂದರೆಗಳಾಗ್ತದೆ, ಪ್ರತಿಯೊಂದು ವಿಷಯವನ್ನು ವಿವರವಾಗಿ ತಿಳಿಸಿ ಮನಮುಟ್ಟುವಂತೆ ತಿಳಿಸಿದ್ದಾರೆ ಡಾಕ್ಟರ್ ಶಿಶಿರ MP, ಆಡಳಿತ ವೈದ್ಯಾಧಿಕಾರಿ PSC ನೆಲ್ಯಾಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಸಾಧಕರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.